ಮಕ್ಕಳಿಗೆ ಅಲ್ಲಿ ಕಷ್ಟ ಆಗ್ತಿದೆ, ಸಮಸ್ಯೆ ಆಗ್ತಿದೆ ಅಂತ ನಾವು ಅವರನ್ನ ತಿಳಿಸಿ, ಅವರು ಅಲ್ಲಿಂದ ಟ್ರಾಫಿಕ್ ಅವರಿಗೆ ತಿಳಿಸಿ ಒಂದು ಮೆನ್ನನ್ನು ಅಲ್ಲಿ ಡೆಪ್ಯೂಟ್ ಮಾಡಬಹುದು, ಹಾಕ್ಬಹುದು. ಹಾಗಾಗಿ ನಾನು ಮೇಲಾಧಿಕಾರಿಗಳಿಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ನಮ್ಮ ಶಾಲೆಯಲ್ಲಿ ಆಟವಾಡಿ 29 ಸೆನ್ಸ್ ಮಾತ್ರ ಜಾಗ ಇರುವುದು. ಉಚ್ಚಿಲಗುಡ್ಡೆ ಶಾಲೆಯಿಂದ ಬಂದಿದ್ದೇನೆ. ಮೈದಾನಕ್ಕೆ ಮೊದಲು ವ್ಯವಸ್ಥೆ ಇಲ್ಲ, ಯಾಕಂದ್ರೆ ಚಿಕ್ಕ ಸ್ಕೂಲ್ ಆಗಿದ್ದುಕೊಂಡು ಈಗ ಹೊಸದಾಗಿ ಅಂಗನವಾಡಿ ಸ್ಕೂಲ್ ಕೂಡ ಅದರ ಪಕ್ಕದೇ ಆಗಿದೆ. ಹತ್ತಿರದಲ್ಲಿ ಒಂದು 10 ಫೀಟ್ನ ಅಂತರದಲ್ಲಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ. ಹಾಗೆ ಅದಕ್ಕೆ ಬದಲಿ ಆ ಕಡೆ ಮಾಡಬೇಕಂತೇಳಿ ನಮ್ಮ ಪ್ರಯತ್ನ ಇದೆ ಎಲ್ಲರದ್ದು. ಅದು ಪ್ರೈವೇಟ್ ಜಾಗ ಆದ ಕಾರಣ ನಾವು ಮಾನ್ಯ ಪದ್ಮನಾಭ ತಂತ್ರಿಯವರ ಹತ್ರ ವಿನಂತಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ನಾನು ಜಾಲಿನ್ ಸ್ಕೂಲಿಂದ ಬಂದಿದ್ದೇನೆ. ನಮ್ಮ ಸ್ಕೂಲ್ ಹತ್ರ ಒಂದು ರೈಲ್ವೆ ಟ್ರ್ಯಾಕ್ ಕ್ರಾಸ್ ಆಗಿ ನಾವು ಸ್ಕೂಲಿಗೆ ಹೋಗಬೇಕು ಮತ್ತು ಮನೆಗೆ ಹೋಗಬೇಕು. ಅಲ್ಲಿ ಸ್ಟೆಪ್ಸ್ ಉಂಟು, ಆ ಸ್ಟೆಪ್ಸ್ ಸರಿ ಇಲ್ಲ. ಮಳೆ ಬರುವಾಗೆಲ್ಲ ಅಲ್ಲಿ ಗುಂಡಿಯಾಗಿ ತುಂಬ ಜನ ಬೀಳ್ತಾರೆ. ಸ್ಕೂಲಿಗೆ ಬರುವಾಗ ಹೋಗುವಾಗ ರೈಲ್ವೆ ಟ್ರ್ಯಾಕನ್ನು ದಾಟಿಕೊಂಡೇ ಬರಬೇಕು. ಬೇರೆ ದಾರಿ ಇವಾಗ ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ಮಕ್ಕಳು ಅಲ್ಲಿ ರೈಲ್ವೆ ಟ್ರ್ಯಾಕ್ ದಾಟಿಕೊಂಡೇ ಬರ್ತಾರೆ. ಅಲ್ಲಿ ಇಳಿಯುವಾಗ ಸ್ಟೆಪ್ಪಿನ ವ್ಯವಸ್ಥೆ ಇಲ್ಲ. ರೋಡ್ ರಿಪೇರಿ ಆಗುವಾಗ ಸ್ಟೆಪ್ಗಳೆಲ್ಲ ಕಿತ್ತೋಗಿ ನೀರುಗಳು ಕೂಡ ಅಲ್ಲೇ ಹರಿದು ಹೋಗಿ ಹೊಂಡ ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಮಳೆಗಾಲದಲ್ಲಿ ಮಾತ್ರ ಅಲ್ಲ, ಈಗಲೂ ಕೂಡ ಇಳಿಯುವಾಗ ಬಿದ್ದುಕೊಂಡೇ ಹೋಗೋದು, ಗಾಯ ಮಾಡಿಕೊಂಡೇ ಸ್ಕೂಲಿಗೆ ಬರ್ತಾ ಇದ್ದಾರೆ. ಸಾಧ್ಯವಾದರೆ ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಮಕ್ಕಳಿಗೆ ಉಪಯೋಗ ಅಂತ ನನ್ನ ಅಭಿಪ್ರಾಯ. ಇದನ್ನು ಕರೆಸಿ ನಮ್ಮ ಮುನ್ಸಿಪಾಲ್ಟಿಯಿಂದ ಕೂಡ ಒಟ್ಟಿಗೆ ಬಂದು ಪರಿಶೀಲನೆ ಮಾಡಿ ಆಮೇಲೆ ಕ್ರಮವನ್ನು ಕೈಗೊಳ್ತೇವೆ. ಧನ್ಯವಾದ. ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಇಲ್ಲ. ಈಚೆ ನಮ್ಮ ಸೋಮೇಶ್ವರ ಬಸ್ ಸ್ಟ್ಯಾಂಡಿಂದ ಸಾಧಾರಣ ಮೂಡ ತನಕ, ಮತ್ತೆ ಇಲ್ಲಿ ಸುತ್ತಲೂ ಕಾಲೇಜ್ನ ವಾತಾವರಣದಲ್ಲಿ ಅಷ್ಟೊಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಸರಿಯಾಗಿಲ್ಲ. ಆನಂದ ಆಶ್ರಮ ಪರಿಜ್ಞಾನದ ಗೇಟ್ನ ಎದುರ ಹಿಂದುಗಡೆ ಶಾಲೆ ಇಲ್ಲಿ, ಮತ್ತೆ ಅಲ್ಲಿ ಪರಿಜ್ಞಾನದ ಮುಂದುಗಡೆ ಕೊಡುವ. ಪರಿಜ್ಞಾನದ ಮುಂದುಗಡೆ ಎಲ್ಲ ಉಂಟು, ಎದುರುಗಡೆ ಉಂಟು, ಈ ಕಡೆ ಇಲ್ಲ, ಹಿಂದುಗಡೆ ಮಾತ್ರ ಎರಡು ಇರುವುದು. ಈ ಕಡೆ ಎಲ್ಲ ಇರೋದು, ಆ ಕಡೆಯಲ್ಲಿ ಲೈಟ್ ಇಲ್ಲ. ಹೊಸ ಲೈಟ್ ಆಗಲಿಕ್ಕೆ ಅವರ ಅಪೇಕ್ಷೆ. ನಾನು ಪರಿಜ್ಞಾನ ಕಾಲೇಜಿನಿಂದ ಅಶ್ವಿತಿದ್ದೆ. ಅದು ತುಂಬ ಕಿರಿಕಿರಿ, ಫುಲ್ ವಾಸನೆ ಬರ್ತದೆ, ಗಲೀಜು, ನಮಗೆ ಓಡಾಡಲಿಕ್ಕೆ ಗಲೀಜಾಗ್ತದೆ. ಮತ್ತು ವಾಸನೆ ಆಗಿ ಕಾಗೆಗಳು ತಿಂದಿರ್ತದೆ, ಪ್ಲಾಸ್ಟಿಕ್ ಎಲ್ಲ ಆಚೀಸ್ ಆಗಿ ತುಂಬ ಗಲೀಜು ಕಾಣಿಸ್ತದೆ. ಮತ್ತು ತುಂಬ ವಾಸನೆ, ನಡೆಯುವಾಗ ಜಾತ್ರೆವೇನೋ ಭಯ, ಅಷ್ಟೆಲ್ಲ. ಅಂಬಿಕಾ ರೋಡಿಗೆ ಬರೋ ವಾರದಲ್ಲಿ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೆವು. ಅದೇ ಪ್ಲೇಸ್ ಈಗ ನೀವು ಮಾತಾಡ್ತಾ ಇರೋದು. ಅದರಲ್ಲಿ ಒಂದೇನು ಅಂತ ಹೇಳಿದರೆ, ಒಂದು ಉಳ್ಳಾಲ ನಗರಸಭೆಗೆ ಸೇರ್ತದೆ ಒಂದು ಕಸದ ರಾಶಿ, ಇನ್ನೊಂದು ರಾಶಿ ಸೋಮೇಶ್ವರಕ್ಕೆ ಬೀಳ್ತದೆ. ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಕಸದ ರಾಶಿ ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ ಬೀಳ್ತದೆ. ಇದು 3 ಪ್ರದೇಶಗಳು ಸೇರಿ ನಾವು ಈಗಾಗಲೇ ಒಬ್ಸರ್ವ್ ಮಾಡಿದ್ದೇವೆ. ನಿಮಗೆ ಒಂದು ಪ್ರಶ್ನೆಗೆ ನನಗೆ ಮೊದಲೇ ಆನ್ಸರ್ ಮಾಡಿದೆ ನಾನು. ಕಸದ ವಾಹನಗಳು ಪ್ರತಿ ಮನೆ ಬಾಗಿಲಿಗೆ ಹೋಗದಿದ್ರೆ ಯಾವುದು ಮನೆಗಳಿಗೆ ಹೋಗುವುದಿಲ್ಲ. ಹೋಗದಿದ್ರೆ ನಮ್ಮ ಆರೋಗ್ಯಾಧಿಕಾರಿಗಳಿದ್ದಾರೆ, ನಾನಿದ್ದೇನೆ, ಅಧ್ಯಕ್ಷೆ, ಆ ವಾರ್ಡಿನ ಕೌನ್ಸಿಲರ್ ಇದ್ದಾರೆ. ಅವರಿಗೆ ಯಾರಿಗೂ ಫೋನ್ ಮಾಡಿದ್ರು ಸಹ ಮನೆ ಬಾಗಿಲಿಗೆ ಕಸವನ್ನು ಕೊಂಡೋಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ದಾರಿಯಲ್ಲಿ ಬಿದ್ದಂತಹ ಕಸಕ್ಕೆ ವಾರಕ್ಕೊಮ್ಮೆ ಅಂದರೆ ಕಸದ ಬೇರೆ ವಾಹನಗಳನ್ನು ನಿಗದಿಪಡಿಸಿ ಆ ವಾಹನದ ಮೂಲಕ ತೆಗೆಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಈ ಕಸದ ರಾಶಿ ಬೀಳುವ ಕಾರಣ ಇದಕ್ಕೆ ಸಾರ್ವಜನಿಕರು ಕೂಡ ಜಾಗೃತರಾದರೆ ಮಾತ್ರ ಇದಕ್ಕೊಂದು ತಡೆಯನ್ನ ನೀಡಬಹುದು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅಂಬಿಕಾ ರೋಡ್ ಅಂತ ಹೇಳಿದ್ರು ಅವರು. ಅಂಬಿಕಾ ರೋಡ್. ನನ್ನ ಹೆಸರು ಪ್ರಜ್ವಲ್, ಪರಿಜ್ಞಾನ PU ಕಾಲೇಜಿಂದ. ಇಲ್ಲಿ ನೆಹರು ನಗರದಿಂದ ರೈಲ್ವೆ ಟ್ರ್ಯಾಕ್ ವರೆಗೆ ಒಂದು ಹಂಪ್ಸ್ ಕೂಡ ಇಲ್ಲ. ಇಲ್ಲಿ ಮಾತ್ರ ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಹಂಪ್ಸ್ ಉಂಟು. ತುಂಬ ಹೈ ಸ್ಪೀಡಿಂದ ಇಲ್ಲಿ ಬರ್ತಾ ಇರ್ತಾರೆ. ಸೊ ಬಸ್ಸಿಂದ ಇಳಿದು ಬರುವಾಗ ಸ್ವಲ್ಪ ಭಯ ಆಗ್ತದೆ. ಹೆಲ್ಮೆಟ್ ಇಲ್ಲದೆ ಹೈ ಸ್ಪೀಡಿಂದ ಬರ್ತಾರೆ. ಉಂಟು ಅಲ್ವಾ, ವೈಡ್ನಿಂಗ್ ಆಗ್ತಾ ಉಂಟಲ್ಲ ರೋಡು. ಆ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟ ಇಲಾಖೆಗೆ ಹೇಳಿ ಅದರ ಬಗ್ಗೆ ಆಗುದಿದ್ರೆ, ಅವರು ಒಪ್ಪಿದರೆ, ಅಂದರೆ
ಹಂಸ ಹಾಕುವಲ್ಲಿ ಪರ ವಿರೋಧಗಳು ಕೂಡ ತುಂಬ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನಾವು ಕೊಡ್ತೇವೆ. ಹಾಗೆ ಹೆಲ್ಮೆಟ್ ಹಾಕದ ಬಗ್ಗೆ ವಿತೌಟ್ ಹೆಲ್ಮೆಟ್ ನಾವು ಫೈನ್ ಹಾಕ್ತಿದ್ದೀವಿ, ಬಟ್ ಅದನ್ನ ಜನರು ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಎಷ್ಟು ಜಾಗೃತಿ ಮೂಡಿಸಿದ್ರೂ ಸಹ ಅವರಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಬರ್ತಾ ಇಲ್ಲ. ಅದು ಯಾಕೆ ಅಂತ ಅವ್ರಿಗೆ ನಾವು ಎಷ್ಟೇ ಅದ್ರ ಬಗ್ಗೆ ಎಷ್ಟೇ ತಿಳುವಳಿಕೆ ಕೊಟ್ಟರೂ ಸಹ ವಿತೌಟ್ ಹೆಲ್ಮೆಟ್ ಡ್ರೈವಿಂಗ್ ಮಾಡಬೇಡಿ ಅಂತ ಹೇಳಿದ್ರು ಸಹ ಅದ್ರ ಬಗ್ಗೆ ಮತ್ತೆ ಫೈನ್ ಹಾಕ್ತಿದ್ರು ಸಹ ಫೈನ್ ಕಟ್ತಾರೆ ವಿನಃ ಮತ್ತೆ ನೆಕ್ಸ್ಟ್ ಟೈಮ್ ಬರುವಾಗ ಮತ್ತೆ ಹೆಲ್ಮೆಟ್ ಹಾಕ್ಲಾರ್ದೇ ಹಾಗೆ ಬರ್ತಾರೆ. ಅಂದ್ರೆ ದುಡ್ಡು ನಾವು ಫೈನ್ ಕಟ್ತೀವಿ, ಹೆಲ್ಮೆಟ್ ಹಾಕೋದಿಲ್ಲ ಅಂತಾರೆ. ಸೊ ನಾವು ಆದಷ್ಟು ಟ್ರೈ ಮಾಡ್ತಿದ್ವಿ, ಬಿಕಾಸ್ ಅಟ್ಲೀಸ್ಟ್ ಫೈನ್ ಹಾಕಿದ್ರೆ ಜನ ಜಾಗೃತರಾಗ್ತಾರೆ. ಇನ್ನು ವಿತೌಟ್ ಹೆಲ್ಮೆಟ್ ಇಂದ ಏನೆಲ್ಲ ಇನ್ಸಿಡೆಂಟ್ಸ್ ಆಗುತ್ತೆ, ತಮ್ಮ ಪ್ರಾಣಕ್ಕೆ ಅದ್ರ ಬಗ್ಗೆ ಅಪಾಯವಿದೆ ಅಂತ ಎಷ್ಟು ತಿಳಿಸಿ ಹೇಳಿದ್ರು ಸಹ ಬರ್ತಾ ಇದ್ದಾರೆ ಕೆಲವೊಬ್ರು. ಆದರೂ ಅದ್ರ ಬಗ್ಗೆ ನಾವು ಫೈನ್ಸ್ ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳು ವಿತೌಟ್ ಹೆಲ್ಮೆಟ್ ಡ್ರೈವಿಂಗ್ ಬಗ್ಗೆ ಎಲ್ಲಾನು ರೋಡಿಗೆ ನಿಂತು ರಸ್ತೆ ಬದಿಯಲ್ಲಿ ನಿಂತು ಫೈನ್ಸ್ ಹಾಕ್ತಿರ್ತಾರೆ ವಿತೌಟ್ ಹೆಲ್ಮೆಟ್ ಬರಬೇಡಿ ಅಂತ. ಅದನ್ನು ಆದಷ್ಟು ತಡೆಗಟ್ತಿದ್ದೀವಿ. ಸೊ ಇನ್ನು ಮುಂದೂ ಹಾಗೆ ಟ್ರೈ ಮಾಡ್ತೀವಿ ನಾವು ಆದಷ್ಟು ಅದ್ರ ಬಗ್ಗೆ ಜನರಲ್ಲೂ ಸಹ ಅವೇರ್ನೆಸ್ ಕೊಟ್ಟು. ಮತ್ತೆ ಫೈನ್ ಈಗಾಗಲೇ ಫೈನ್ ಎಕ್ಸ್ಟ್ರಾ ಅಂತ ಹಾಕಿದ್ವಿ, ಆವಾಗೆಲ್ಲ ತುಂಬ ಪ್ರತಿಭಟನೆ ಅದು ಇದೆಲ್ಲ ಆಯಿತು, ಫೈನ್ ತುಂಬ ಜಾಸ್ತಿ ಆಗಿದೆ ಅಂತ. ಸೊ ಇವಾಗ ಫೈನ್ ಲಿಮಿಟು ಕಡಿಮೆ 500, 100 ಇದೆ. ಸೊ ಅದನ್ನು ಆದಷ್ಟು ಫೈನ್ ಹಾಕಿ ಕಂಟ್ರೋಲ್ ಮಾಡೋಕ್ಕೆ ತರ್ತಾ ಇದ್ದೀವಿ. ಗೌರ್ಮೆಂಟ್ ಸಹ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೆ. ಸೊ ಇನ್ನು ಮುಂದೇನು ಹಾಗೆ ಸ್ವಲ್ಪ ಅಲ್ಲೆಲ್ಲ ಸಿಬ್ಬಂದಿಗಳನ್ನು ನಿಲ್ಲಿಸು ಫೈನ್ ಹಾಕಿಸಿ ವಿತೌಟ್ ಹೆಲ್ಮೆಟ್ ಬರೋರನ್ನು ಸ್ವಲ್ಪ ತಡಿತೀವಿ. ಆ ಕಾರ್ಯವನ್ನು ಯಾವಾಗೂ ಮಾಡ್ತಿರ್ತೀವಿ, ಇನ್ನು ಮುಂದೇನೂ ಸಹ ಮಾಡ್ತಾ ಇದ್ದೀವಿ. ಕುಂಪಲ ಶಾಲೆಯಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ 2 ಇದೆ. ಆದರೆ ಇದರಲ್ಲಿ ಎಲ್ಲ ಟೀಚರ್ ಇದ್ದಾರೆ, PT ಟೀಚರ್ ಒಂದಿಲ್ಲ. ನಮ್ಮ ಟೀಚರ್ನವರು 4-5 ವರ್ಷದಿಂದ PT ಟೀಚರ್ ಬೇಕಂತ ಇಲ್ಲಿ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಆದರೂ ಏನು ರಿಪ್ಲೈ ಕೊಡ್ತಿಲ್ಲ. ಇದರ ಬಗ್ಗೆ ನೀವು ಸ್ವಲ್ಪ PT ಟೀಚರನ್ನು ಕೊಡೋದು ಮಕ್ಕಳ ಸಂಖ್ಯೆ ಮತ್ತು ತರಗತಿ ಹೇಗೆ ಉನ್ನತ ಮಟ್ಟಕ್ಕೆ ಹೋಗ್ತದೆ ಹಾಗೆ. ಅದು ಶಾಲೆ ಸ್ಟಾರ್ಟ್ ಆಗಿ ಕೆಲವೇ ವರ್ಷಗಳಾಗಿವೆ. ನಮ್ಮ ಗಮನದಲ್ಲೂ ಇದೆ PT ಟೀಚರ್ ಇಲ್ಲ ಅಂತೇಳಿ. ಅಲ್ಲಿ ಕ್ಲರ್ಕಿದ್ದು ಸಮಸ್ಯೆ ಇದೆ, ಮುಖ್ಯೋಪಾಧ್ಯಾಯರ ಸಮಸ್ಯೆ ಕೂಡ ಇದೆ. ಅದನ್ನೆಲ್ಲ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ಈಗಾಗಲೇ ತಂದಿದ್ದೇನೆ, ಕ್ರಮ ಕೈಗೊಳ್ತಾ ಇದ್ದೇವೆ. ಸಂಜೆ ಶಾಲೆ ಬಿಟ್ಟ ತಕ್ಷಣ ಬಸ್ಸಿಗೆಲ್ಲ ಹೋಗ್ತೇವೆ ನಾವು. ಆಗ ಸರಿಯಾಗಿ ಬಸ್ ಎಲ್ಲ ನಿಲ್ಲಿಸುವುದಿಲ್ಲ. ಒಂದು ಬಸ್ ನಿಲ್ಲಿಸಿದ್ರೆ ನಮಗೆ ಟ್ಯೂಷನ್ಗೆ ಹೋಗ್ತಾ ಇರ್ತದಂತ ನಾವು ಎಲ್ಲ ಮಕ್ಕಳು ಅದಕ್ಕೆ ಹತ್ತಿದ್ದೇವೆ. ಆಗ ತುಂಬ ರಶ್ ಆಗಿ ನಾವು ಸ್ಟಪ್ಪಿನ ಮೇಲೆಲ್ಲ ನಿಂತ್ಕೊಳ್ತೇವೆ. ನಮಗೆ ತುಂಬ ಹೆದರಿಕೆ ಆಗ್ತದೆ ಸ್ಟಪ್ಪಿನ ಮೇಲೆಲ್ಲ ನಿಂತ್ಕೊಂಡು. ಸೊ ಫುಲ್ ಬಸ್ ರಶ್ ಆದರೂ ಸಹ ಇನ್ನೊಂದು ಬಸ್ಸಿಗೆ ವೇಟ್ ಮಾಡ್ಬೋದಲ್ವಾ? ನಿಲ್ಲಿಸುವುದಿಲ್ಲ ನಮಗೆ ಬಸ್ ಎಲ್ಲ ಸರಿಯಾಗಿ. ಸೊ ಬಸ್ ಸ್ಟಾಪ್ ಇಲ್ಲ ಅಲ್ಲಿ? ಬಸ್ ಸ್ಟಾಪ್ ಇದೆ, ಬಸ್ ನಿಲ್ಲಿಸುವುದಿಲ್ಲ ಸರಿಯಾಗಿ, ರಶ್ ಎಲ್ಲ ಇರ್ತದಂತ. ಓಕೆ, ಇದ್ರ ಬಗ್ಗೆ ನಾನು RTO ಅವರಿಗೆ ಹೇಳ್ತೀವಿ. ಅಲ್ಲಿ ತುಂಬ ಜನ ಮಕ್ಕಳು, ತುಂಬ ಸ್ಕೂಲ್ ಸ್ಟ್ರೆಂತ್ ಬರುತ್ತೆ, ಹಾಗಾಗಿ ಅಲ್ಲಿ ಸ್ಟಾಪ್ ಕೊಡಿ ಅಂತ ನಾವು RTO ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ. ನಾನು ಭಗವತಿ ಶಾಲೆಯಿಂದ ಬಂದಿದ್ದೇನೆ. ನನ್ನ ಪ್ರಶ್ನೆ ಶಿಕ್ಷಣ ಇಲಾಖೆಯವರಿಗೆ, 7th ಪಬ್ಲಿಕ್ ಎಕ್ಸಾಮನ್ನು ಅಕಾಡೆಮಿಕ್ ಸ್ಟಾರ್ಟ್ ಆಗುವಾಗಲೇ ಹೇಳಿದರೆ ನಾವು ಪೂರ್ವ ತಯಾರಿ ಮಾಡ್ತಿದ್ವಿ. ಆಗ ಈಗ ಅರ್ಧದಲ್ಲಿ ಹೇಳಿದ ಕಾರಣ ನಮಗೆ ರಿವಿಷನ್ಗೆ ತುಂಬ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ಬಗ್ಗೆ ನಿಮಗೂ ಗೊತ್ತಿರ್ಬೋದು, ಪೇಪರಲ್ಲೆಲ್ಲ ಬಂದಿದೆ. ದಿಢೀರನೆ ಸರ್ಕಾರನೇ ಬದಲಾಯಿತು. ಸರ್ಕಾರ ಬದಲಾದಾಗ ಹೊಸ ಶಿಕ್ಷಣ ಮಂತ್ರಿಗಳು ಬಂದರು. ಅವರು ತೆಗೆದುಕೊಂಡಂತಹ ನಿರ್ಧಾರ, ಅದರ ಬಗ್ಗೆ ಚರ್ಚೆಗಳು ಆಗ್ತಾ ಇವೆ. ಅಧಿಕಾರಗಳ ಬಗ್ಗೆ ಅಲ್ಲಿ ಸಭೆ ಸೇರಿಸಿ ಮಾಡಬೇಕಾ ಬೇಡವಾ ಎಂಬ ಗೊಂದಲದಲ್ಲೇ ಇದೆ. ಜೊತೆಗೆ ಅವರು ಮಾತು ಕೊಟ್ಟ ಕಾರಣ ಇದನ್ನು ನಡೆಸ್ತೇವೆ. ಅದರಲ್ಲಿ ಪಾಸ್ ಫೇಲ್ ಬೇಕಾ ಬೇಡವಾ ಎಂಬ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಸೊ ನಿಮಗೆ ಟೆನ್ಷನ್ ಬೇಡ, ನೀವು ಆ್ಯಸ್ ಯೂಶ್ವಲ್ ಕಲೀರಿ, ಗಮನ ಕೊಡಿ ಶಿಕ್ಷಣದ ಕಡೆಗೆ. ಇದರ ಬಗ್ಗೆ ಟೆನ್ಷನ್ ಬೇಡ. ಅದು ಪಬ್ಲಿಕ್ ಏನು ದೊಡ್ಡದು ಏನಿದೆ ಅಂತೇಳಿ ಅದ್ರ ಬಗ್ಗೆ ಟೆನ್ಷನ್ ಬೇಡ. ನಾರ್ಮಲ್ ಆಗಿ ಕಲಿತೇವೆ. ರೆಗ್ಯುಲರ್ ಆಗಿ ಸೇರ್ತಿರ್ತಾರ ಇಲ್ಲ ಸಂಡೇ ಸ್ಯಾಟರ್ಡೆ ಹಾಲಿಡೇಸ್ ಟೈಮಲ್ಲಿ ಹಾಗಾಗುತ್ತಾ ಇಲ್ಲ ರೆಗ್ಯುಲರ್ ದಿನಾನು ಹಾಗೆ ಆಗ್ತದೆ? ಯಾವ ಅಂದ್ರೆ ಸಾಯಂಕಾಲ ದಿನಾಲು ಜನ ಸೇರ್ತಾರೆ ಏನಾ? ದಿನ ಇರ್ತದೆ. ದಿನ ಅಂದ್ರೆ ಅಲ್ಲಿ ಪೊಲೀಸರು ವ್ಯಾನ್ ಒಬ್ರು ಸಿಬ್ಬಂದಿ ಇದಾರಲ್ವಾ? ಬೀಟ್ ಅಲ್ಲಿ ಒಬ್ಬ ಪೊಲೀಸ್ ಮ್ಯಾನ್ ಬರ್ತಾನಲ್ವಾ? ಅಲ್ಲಿ ಬರಲ್ವಾ? ಓಕೆ, ಅಲ್ಲಿ ಸಂಬಂಧಪಟ್ಟಂಗೆ ಒಬ್ಬರು ಬೀಟ್ ಸಿಬ್ಬಂದಿ ಅಂತ ಇದ್ದಾರೆ. ಅವ್ರ ಗಮನಕ್ಕೆ ನಾನು ತರ್ತೀನಿ. ಅಲ್ಲಂದ್ರೆ ಆ ಸ್ಕೂಲಲ್ಲಿ ಆ ಟೈಮಿಗೆ ಸ್ವಲ್ಪ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಇನ್ನುಳಿದಂತೆ ಆ ಥರ ಏನಾದರೂ ನಿಮಗೆ ಕಂಡು ಬಂದರೆ ಒಂದು ಫೋನ್ ಮಾಡಿ, ಸ್ಟೇಷನ್ಗೆ ಒಂದು ಫೋನ್ ಮಾಡಿ. ಅವರು ಇಲ್ಲಿ ಇದ್ದಾರೆ, ನೀವು ಜಸ್ಟ್ ಈಗ ಹೋಗ್ತಾ ಇರ್ತೀರಾ, ಎಲ್ಲೋ ಇರ್ತೀರಾ, ಅಲ್ಲಿ ಸೇರ್ತಾ ಇರ್ತಾರೆ, ನೀವು ಅದನ್ನು ನೋಡ್ತಾ ಇರ್ತೀರಾ. ಆ
ಸ್ಪಾಟಲ್ಲಿ ಆ ಟೈಮಲ್ಲೇ ಇಮಿಡಿಯೇಟ್ ಆಗಿ ಫೋನ್ ಮಾಡಿ. ನಾವು ಅವರನ್ನು ತಡಿಬಹುದು, ಅಂದರೆ ಆ ಗ್ರೂಪ್ ಒಂದೇ ಇರುತ್ತೆ, ಅವರು ಒಬ್ಬರೇ ದಿನ ಬರ್ತಾ ಇರ್ತಾರೆ. ಅಂದರೆ ಕೆಲವು ಜನ ಫ್ರೆಂಡ್ಸ್ ಅದೇ ಒಂದೇ ಗುಂಪಿರುತ್ತೆ, ಆ ಗುಂಪೇ ದಿನ ಬಂದು ಅಲ್ಲಿ ಸೇರ್ತಿರ್ತಾರಲ್ವಾ. ಸೊ ಹಾಗಾಗಿ ಒಂದ್ಸಲ ಅದನ್ನು ನೋಡಿದ ತಕ್ಷಣ ಫೋನ್ ಮಾಡಿ. ನಾವು ಆ ಸ್ಪಾಟ್ ನಾವು ಎಲ್ಲ ಕಡೆನೂ ರೌಂಡ್ಸ್ ಮಾಡ್ತಾರೆ, ಬಟ್ ಅವ್ರು ಬರೋ ಟೈಮು ನಾವು ಹೋಗೋ ಟೈಮು ಸೇಮ್ ಆಗಿರಲ್ಲ. ಸೊ ಹಾಗಾಗಿ ನಾವು ಈ ಕಡೆ ರೌಂಡ್ಸ್ ಮಾಡ್ತಿದ್ರೆ ಅವ್ರು ಅಲ್ಲಿ ಬಂದಿರ್ತಾರೆ, ಅಲ್ಲಿ ಬಂದಾಗ ನಾವು ಅಲ್ಲಿ ಯಾರೂ ಇರೋದಿಲ್ಲ, ಹಾಗಾಗ್ತಿದೆ. ಸೊ ನೀವು ಒಂಚೂರು ಇನ್ಫಾರ್ಮೇಶನ್ ಕೊಡಿ, ಈ ಟೈಮಿಗೆ ಇಲ್ಲಿದ್ದಾರೆ ಅಂತ ಹೇಳಿದರೆ ಇಮಿಡಿಯೇಟ್ ಆಗಿ ಪೊಲೀಸರು ಬಂದು ಅವರನ್ನು ಸ್ವಲ್ಪ ಗೈಡ್ ಮಾಡ್ಬೋದು, ಅಥವಾ ಅವ್ರ ಫರ್ದರ್ ಆ್ಯಕ್ಷನನ್ನು ನಾವು ತಗೊತೀವಿ. ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ, ಈಗ ಈ ಟೈಮಲ್ಲಿ ಇಲ್ಲಿ ಇದ್ದಾರೆ, ಸ್ವಲ್ಪ ಬನ್ನಿ ಅಂತ. ನಮ್ಮ ವಿದಿನ್ 5 minutesಲ್ಲಿ ಪೊಲೀಸರಲ್ಲಿ ಇರ್ತಾರೆ. ನಮ್ಮ ಮನೆಯಲ್ಲಿ ಇದು ಎಕ್ಸಾಮ್ ಟೈಮ್ ಇರುವಾಗ ಪವರ್ ಕಟ್ ಆಗ್ತದೆ, ಆಗ ಮ್ಯಾಚ್ ಇರುವಾಗೆಲ್ಲ ಪವರ್ ಇರ್ತದೆ, ಎಕ್ಸಾಮ್ ಟೈಮ್ ಆಗುವಾಗ ಪವರ್ ಕಟ್ ಆಗ್ತದೆ. ಇದು ಮಾಡಬೇಕಾಗ್ತದೆ. ನೀವು ವಿದ್ಯುತ್ ಉಳಿತಾಯದ ಬಗ್ಗೆ ಕೆಲವೊಂದು ಮಾಹಿತಿ ನಾನು ಕೊಟ್ಟಿದ್ದೇನೆ, ಅದನ್ನು ನೀವು ಅನುಸರಿಸಬೇಕು ಅಂತೇಳಿ ನಿಮ್ಮ ಮನೆಯಲ್ಲಿ ಕೂಡ ಅದನ್ನು ಅನುಸರಿಸಬೇಕು. ಎಕ್ಸಾಮ್ ಟೈಮ್ ಅಂದರೆ ಯಾವುದು? ಏಪ್ರಿಲ್ ಮೇ ಅಲ್ಲಿ ಯಾವ ಟೈಮಲ್ಲಿ ನಿಮಗೆ? ಏಪ್ರಿಲ್ ಮೇ ಟೈಮಲ್ಲಿ ಅಂದರೆ ನಮ್ಮ ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಬೆಸ್ಕಾಂ ಬಗ್ಗೆ. ಈ ಡಿಮ್ಯಾಂಡ್ ಜಾಸ್ತಿ ಇರುವಾಗ ನಾವು ಅನಿವಾರ್ಯವಾಗಿ ಲೋಡ್ ಶೆಡ್ಡಿಂಗ್ ಮಾಡಬೇಕಾಗ್ತದೆ. 1 hour 1.5 hour ಲೋಡ್ ಶೆಡ್ಡಿಂಗ್ ಮಾಡುವ ಅನಿವಾರ್ಯತೆ ಇರ್ತದೆ ಆ ಟೈಮಲ್ಲಿ. ಆಚೆ ಇರೋದು ಅಂದರೆ ಅಲ್ಲಿ ಬೀಚ್ನ ತನಕ ರೋಡ್ ಹೋಗ್ತದೆ, ಮೊನ್ನೆ ಕಾಂಕ್ರೀಟ್ ರೋಡ್ ಎಲ್ಲ ಆಗಿದೆ. ಆದರೆ ಅಲ್ಲಿ ಸಾರ್ವಜನಿಕರೆಲ್ಲರೂ ಬಂದು ಕಸಗಳನ್ನೆಲ್ಲ ಆಚೆ ಹಾಕ್ತಾರೆ. ಆದರೆ ನಮ್ಮ ಆಚೆ ಒಂದೇ ಒಂದು ಕಸದ ಗಾಡಿ ಕೂಡ ಬರುವುದಿಲ್ಲ. ಇಲ್ಲಿ ಈಚೆ ಶಿವಶಕ್ತಿ ನಗರ ಅಂತ ಇದೆ, ಅಲ್ಲೆಲ್ಲ ಬರ್ತದೆ ಗಾಡಿ, ಆದರೆ ನಮ್ಮ ಈಚೆ ಬರುವುದಿಲ್ಲ. ಅದಕ್ಕೆ ನೀವೇ ಒಂದು ಗಾಡಿ ಪ್ರೊವೈಡ್ ಮಾಡಿ. ಕಸದ ಗಾಡಿ ಬರೋದಿಲ್ಲ, ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಕೋಟೆಕಲ್. ನನ್ನ ಹೆಸರು ಶ್ರೇಯಶನೇ, ನಾನು ರಮಣ ಶೌಚಾಲಯದಿಂದ ಬಂದಿದ್ದೇನೆ. ನಮ್ಮ ಹಿಂದಿನ ಕಡೆ ದೊಡ್ಡ ದೊಡ್ಡ ಮರಗಳು ಉಂಟು, ನಮ್ಮ ಅಂಚಿನ ಮೇಲೆ ಬೀಳ್ತದೆ, ಅದಕ್ಕೊಂದು ಪರಿಹಾರ ಬೇಕಿತ್ತು. ನಮ್ಮದು ಶಾಲೆ ಹತ್ರ ಅಲ್ಲ, ಅಲ್ಲಿ ಮರ ಇಲ್ಲ ಅಲ್ಲ, ಯಾವ ಕಡೆ ಅದು ಆಚೆ ಹಿತ್ತಲಿನವ್ರದ್ದು ಕಾಣ್ತದೆ. ಹಾಗಾದ್ರೆ ನಾವು ಅದ್ರ ಗೆಲ್ಲು ಕಳಿಸ್ಲಿಕ್ಕೆ ಪಂಚಾಯತಿ ಅವ್ರ ಹತ್ರ ಒಂದು ಇದು ಮಾಡಿ ಹೇಳ್ತೇವೆ ನಾವು ಅವರಿಗೆ, ಅವ್ರು ಗೆಲ್ಲು ಕಳಿಸ್ಬೇಕು. ಅವರು ಕಳಿಸಿಲ್ಲ ಅಂದ್ರೆ ನಾವು ಪಂಚಾಯತಿ ವತಿಯಿಂದ ನಾವು ಕಳಿಸ್ತೇವೆ, ಅದರ ಚಾರ್ಜ್ ಅವ್ರು ಕೊಟ್ಟರೆ. ಓಕೆ. ತಾತ್ಮಾನ್ಯ ಉಚ್ಚಿಲಗುಂಟೆ. ನಮ್ಮ ಶಾಲೆಯ ಮುಂದೆ ಅಲ್ಲಿರುವ ರಸ್ತೆಯಲ್ಲಿ ಸ್ಕೂಲ್ ಝೋನ್ ಫಲಕವನ್ನು ಹಾಕಿದರೆ ಒಳ್ಳೆಯದಿತ್ತು. ಅಲ್ಲಿ ನಿರ್ಮಿಸಬೇಕಂತ ಹೇಳಿ ಅದಕ್ಕೆ ನೀವು ಒಪ್ಪಿದ್ದೀರಿ, ಈಗಾಗಲೇ ಮಾಡಿಸಿಕೊಡ್ತೇವೆ. ಶಾಲಾ ಮಕ್ಕಳಿಗೆ ಬೇಕಾದ ಸೌಲಭ್ಯವನ್ನು ನಾವು ಮಾಡ್ತೇವೆ, ಮುಂದೊಂದು ಸಹ ಮಾಡಿ ತೀರಿಸ್ತೇವೆ. ಅದರಲ್ಲಿ ಇದನ್ನ ಮಾತ್ರ ಸ್ಕೂಲ್ ಝೋನ್ ಹಾಕೋದು ಅದಕ್ಕೆ ಅಧ್ಯಕ್ಷರು ಇಲ್ಲಿ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ಜಸ್ಟ್ ಜನರಿಗೆ ಹೋಗುವಷ್ಟೇ. ಅಂದರೆ ಜನರು ವೆಹಿಕಲ್ಸ್ ತಗೊಂಡು 2 wheelers ತಗೊಂಡು ಬಂದು ಆ ಕಡೆ ಹೋಗ್ತಾ ಇದ್ದಾರೆ. ಆದರೆ ಮಕ್ಕಳು ಅಲ್ಲಿಂದ 8 o'clockಗೆ ಬರುವಾಗ ತುಂಬ ಕನ್ಸಿಸ್ಟೆಂಟ್ ಪ್ಲೇಸಲ್ಲೇ ವೆಹಿಕಲ್ ತಗೊಂಡು ಹೋಗೋದು. ಪುನಃ ಜನರು ಕೂಡ ಅದೇ ರೋಡಲ್ಲಿ ನಡ್ಕೊಂಡು ಬರಬೇಕಾಗ್ತದೆ. ಬಿಕಾಸ್ ಅವರು ಬೀದಿಯಲ್ಲಿ ತಗೊಳ್ಬೇಕಲ್ವ ವೆಹಿಕಲ್, ಅದಕ್ಕೆ ಇಲ್ಲಿಂದ ಶಾರ್ಟ್ಕಟ್ ಆಗಿ ಅಡ್ಕದಿಂದ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಜಸ್ಟ್ ಒಂದು ಬೋರ್ಡ್ ಹಾಕ್ಬೋದು 2 wheelers ಹೋಗ್ಲಿಕ್ಕೆ, ಅಲ್ಲಿ ಜಾಗ ಇಲ್ಲ ಆ್ಯಕ್ಚುಲಿ. ತಂದೆ ಕರ್ಕೊಂಡು ಹೋಗ್ತದೆ, ಪುನಃ ನಾವು ಅದೇ ರೋಡಿಂದ ನಡ್ಕೊಂಡು ಬರಬೇಕು ಮಕ್ಕಳು. ಹಾಗಲ್ಲ, ಇವಾಗ ರೋಡಲ್ಲಿ ಅವ್ರ ಮನೆ ಅಲ್ಲೇ ಇದೆ ಅಂದರೆ ಅವ್ರು ಹೋಗ್ತಾರೆ ಅಂತ. ಇಲ್ಲ, ರೋಡ್ ಆ ಕಡೆ ಇಲ್ಲ, ಈ ಕಡೆ ಹೋಗೋರು ಕೂಡ ಜಸ್ಟ್ ಅವರಿಗೆ ಬೀರಿಗೆ ಹೋಗಿ ಕಟ್ಟು ತಗೊಳ್ಬೇಕಲ್ವ, ಅದಕ್ಕೋಸ್ಕರ ಇಲ್ಲಿಂದ ಶಾರ್ಟ್ಕಟ್ ಆಗಿ ಅಡ್ಕದಿಂದ ಹೋಗ್ತಾರೆ. ಓಕೆ, ಅಲ್ಲಿ ಒಂದು ಫಲಕ 2 wheelers ಮಾತ್ರ ಹೋಗೋದು ಅಂತ ಅಲ್ಲಿ ಬೋರ್ಡ್ ಅಂತ ಹಾಕೋದು. 2 wheelers ಆಗುದಿಲ್ಲ ಮ್ಯಾಮ್, ಅಲ್ಲಿ 2 wheelers ಹೋಗಲ್ವಾ? ಹೋಗಬಹುದು, ಅದೇ ಜನರು ಅಲ್ಲಿಂದ ಮಕ್ಕಳು ನಡ್ಕೊಂಡು ಬರ್ತಾರಲ್ವ, ಬೆಳಗ್ಗೆ ಬಿಸಿ ಇರ್ತದೆ ರೋಡ್. ಅದೇ ಅದ್ರ ಎಡೆಯಲ್ಲಿ 2 wheelers ಪಟ್ಟಣ ಪಂಚಾಯತಿ ಬಾರ್ಡರ್ ಅದು. ಈಗ ನಮಗೆ ಅಡ್ಕ ದೇವಸ್ಥಾನದವರೆಗೆ ನಮಗೆ ಸೋಮೇಶ್ವರ ಬರ್ತದೆ, ಅದು ಕೆಳಗೆ ಕೋಟೆಗಾರ ಪಟ್ಟಣ ಪಂಚಾಯತ್ ಬರ್ತದೆ. ಅದು ನಾನು ನೋಡಿದ್ದೇನೆ, ಜಾಗವನ್ನು ನೋಡಿದ್ದೇನೆ. ಯಾವಾಗಲೂ ಅದರಲ್ಲಿ ಹುಲ್ಲು ಮತ್ತು ಗೆಲ್ಲುಗಳೆಲ್ಲ ತಡೆ ಬರ್ತದೆ. ಮತ್ತು 2 wheeler ಹೋಗೋರು ಕೂಡ ತುಂಬ ರ್ಯಾಶ್ ಆಗಿ ಹೋಗ್ತಾರೆ, ಮಕ್ಕಳು ಹೋಗೋದು ತುಂಬ ತೊಂದರೆ ಆಗ್ತದೆ. ನಾನು ನೋಡ್ತಾ ಇದ್ದೇನೆ. ಇದನ್ನು ನಮ್ಮ ಹತ್ತಿರದ ಕೋಟೆಗಾರ ಪಟ್ಟಣ ಪಂಚಾಯತಿಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆ. ಅವರು ಇಲ್ಲಿ ಬಂದಿದ್ದಾರೆ, ಕೋಟೆಗಾರ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟವರು ಇಲ್ಲ. ಅದು ಅಡ್ಡ ಹೈವೇಯಿಂದ ಒಳಗೆ ಟಚ್ ಆಗುವಲ್ಲಿ
ಟಚ್ ಆಗುವಲ್ಲಿ ಸ್ವಲ್ಪ ಒಂದು ಸಾಧಾರಣ ಒಂದು 200-300 ಫೀಟ್ ಡಿಸ್ಟೆನ್ಸಲ್ಲಿ ಅದು ಹಾಗೆ ಆಗ್ತದೆ. ಹೌದು, ಅದು ತುಂಬ ಡೇಂಜರ್. ಅದು ಇವರಿಗೆ ಮಕ್ಕಳು ಹೋಗೋದು ಗೊತ್ತಾಗೋದಿಲ್ಲ, ತುಂಬ ಅದು ಇದಾಗಿದೆ. ಅದನ್ನು ಕ್ಲೀನ್ ಮಾಡಿಸ್ಲಿಕ್ಕೆ ಅವರಿಗೆ ಒಂದು ನಮ್ಮ ಪಂಚಾಯತಿಂದ ಪುರಸಭೆಯಿಂದ ಒಂದು ಸಾನ್ವಿ, ನಾನು ಸೈಂಟ್ ಜೋಸೆಫ್ ಟಾಯ್ಲೆಟ್ ಸ್ಕೂಲಿಂದ ಬಂದಿದ್ದೇನೆ. ನಾನು ಹೇಳುವಂತಂದ್ರೆ ನಮ್ಮ ಸ್ಕೂಲಲ್ಲಿ ರೆಸ್ಟ್ ರೂಮ್ ಇಲ್ಲ, ಹಾಗೆ ರೆಸ್ಟ್ ರೂಮ್ ಬೇಕು ಅಂತ. ರೆಸ್ಟ್ ರೂಮ್ ಬೇರೆ ಪ್ರಾಬ್ಲಮ್ ಎಲ್ಲ ಇದೆ. ನಮ್ಮ ಶಾಲೆ ಹತ್ತಿರ ರಸ್ತೆಯಿಂದ ತುಂಬ ವೇಗದಲ್ಲಿ ವಾಹನಗಳು ಹೋಗುತ್ತದೆ, ಅಲ್ಲಿ ಒಂದು ಹಂಪು ಮಾಡಿದ್ರು ಒಳ್ಳೆದಿತ್ತು. ಮುಚ್ಚಿಲ ಮುಂದೆ ಶಾಲೆ ಇರುವುದು ನ್ಯಾಷನಲ್ ಹೈವೇ ರೋಡ್ಗೆ ತಾಗಿ. ಆದ್ದರಿಂದ ನ್ಯಾಷನಲ್ ಹೈವೇ ಕಾನೂನು ಪ್ರಕಾರ ಅಲ್ಲಿ ಹಂಪು ಹಾಕುವ ಯಾವುದೇ ಕಾನೂನು ಇರುವುದಿಲ್ಲ. ಅದು ಶಿಕ್ಷಣಾಧಿಕಾರಿ ಅವರು ಅದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿ ವಿನಂತಿಸಿದ್ದಾರೆ. ಸೋಮೇಶ್ವರ ಮತ್ತು ಕೋಟೆಕಾಡು ಇಬ್ಬರು ಸೇರಿ ನಾವು ಹಾಕ್ಬೇಕಾಗ್ತದೆ ಹಂಪು. ಅಲ್ಲಿ ಕಾರಣ ಅಲ್ಲಿ ಸುಮಾರು ತೊಂದರೆಗಳಾಗ್ತಾ ಉಂಟು. ಬೈಕ್ಗಳು ಮತ್ತೆ ಕಾರುಗಳು ಸ್ಪೀಡ್ ಆಗಿ ಹೋಗುದು, ಮಕ್ಕಳು ಆ ತಲೆಯಲ್ಲಿ ಸರ್ಕಾರಿ ಶಾಲೆ, ಈ ತಲೆಯಲ್ಲಿ ಸಾಮಾನ್ಯ ಶಾಲೆ, ಇವರಿಗೆ ಗಮನಕ್ಕೆ ಬರುವುದಿಲ್ಲ. ಗಾಡಿ ಹೋಗುದು, ಹೇಳಿದ್ರು ಹೇಳುವುದಿಲ್ಲ. ಕೆಲವೊಮ್ಮೆ ಶಾಲೆ ಒಳಗೆ ಬಂದು ಮುಗಿಸ್ತಾರೆ. ಉಚಿಲ ಮುಂದೆ ಅಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಸಹ ಬರೋದಿಲ್ಲ. ನಾನೇ ಹೋಗಿ ಹೇಳಿದೆ ಪೊಲೀಸ್ ಸ್ಟೇಷನ್ನಲ್ಲಿ, ಕಾರಣ STM ಸದಸ್ಯ ನಾನು ಹೇಳಿದ್ದು. ಅವರು ಹೇಳಿದ್ರು ಸಹ ಕೇಳುದಿಲ್ಲ. ಮತ್ತೆ ಬೈಕ್ ಅಂತ ಹೇಳಿದ್ರೆ 3 ಜನರನ್ನು 4 ಜನರನ್ನು ಹಾಕಿ ಅಧಿಕಾರದಿಂದ ಬರುವುದು, ಮೇಲೆ ಹತ್ತಿಸುದು, ಮಕ್ಕಳ ಮೇಲೆ ಏರಿಸಿಕೊಂಡು ಹೋಗುದು, ಇಂಥಲ್ಲ ಹಲವು ದೃಶ್ಯಗಳನ್ನು ನಾವು ನೋಡಿದ್ದೇನೆ. ಅಧ್ಯಕ್ಷರ ಗಮನಕ್ಕೆ ತಂದಿದೆ, ಮುಖ್ಯಾಧಿಕಾರಿ ಸಹ ಬಂದಿದ್ದಾರೆ, ಮೇಲೆ ನೋಡಿ ಎಲ್ಲಿ ಅಲ್ಲಿ ಎಲ್ಲ ವಾತಾವರಣ ನಾವು ಅಲ್ಲಿ ಇಬ್ಬರು ಇರೋದು ಅಧ್ಯಕ್ಷರ ನಾನು. ಆದ್ರೆ ಅಲ್ಲಿ ಹೋಗುವುದನ್ನು ಕಂಟ್ರೋಲ್ ಮಾಡಬೇಕು ಬೈಕ್. ಮತ್ತೆ ನ್ಯಾಷನಲ್ ಹೈವೇಗೆ ಇದಾಗುವ ಕಾನೂನು ಇಲ್ಲ, ಅದಕ್ಕೆ ಹಾಕುವಂತಾದ್ರೆ ಮುಖ್ಯಾಧಿಕಾರಿ ಹಾಕಬಹುದು. ನಮ್ಮ ಇದು ಕ್ಲಾಸಲ್ಲೆಲ್ಲ ಮಳೆಗಾಲದಲ್ಲಿ ನೀರು ಇದಾಗ್ತದೆ, ನಾವು ಬಕೆಟ್ ಎಲ್ಲ ಇಟ್ಟು ಕ್ಲಾಸ್ ಮಾಡಬೇಕಾಗ್ತದೆ. ಅದು ಯಾವಾಗ ಬೀಳ್ತದೆ ಅಂತ ಹೇಳಿಕ್ಕಾಗಲ್ಲ. ಟೆಂತಿನವರನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡ್ತೇವೆ, ಹಾಗಾಗಿ ಯಾವುದೇ ಅನುದಾನ ನಮಗೆ ಈ ಬಗ್ಗೆ ಫೋಟೋ ನಿಮ್ಮ HMLA 100 ಸಲ ನಾನು ಆ ಫೋಟೋವನ್ನು ಕೇಳ್ತಾ ಇದ್ದೆ, 100 ಸಲ ಕಳಿಸಿದ್ದೇನೆ. ಇನ್ನು ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಫೋಟೋ ಸಹಿತ ಆ ಕ್ರ್ಯಾಕ್ ಬಂದದ್ದೆಲ್ಲ ಉಂಟಲ್ಲ, ಹೌದು, ಅದು ನಿಮ್ಮ ಮುಖಾಂತರ ನಾವು ನಮ್ಮ ಆಫೀಸ್ ಮುಖಾಂತರ ಅಲ್ಲಿ ಕಳಿಸಿದ್ದೇವೆ. ಇತ್ತೀಚೆಗೆ ಅಲ್ಲಿ ಟೆಲಿಕಾನ್ಫರೆನ್ಸ್ ಎಲ್ಲ ಆದಾಗ ಕೂಡ ನಾವು ಅದನ್ನು ಹೇಳಿದ್ದೇವೆ. ಅದು ಮೇಡಮ್ ಕ್ರ್ಯಾಕ್ ಬಂದಿದೆ ಅಂದ್ರೆ ಅದನ್ನು ಯಾವುದಾದ್ರು ಪಂಚಾಯತಿಂದ ಯಾವುದಾದ್ರು ಅನುದಾನ ಸಿಕ್ಕಿದ್ರೆ ಒಳ್ಳೆದಿತ್ತು ನಮಗೆ. ಮತ್ತೆ ಶಿಕ್ಷಣ ಇಲಾಖೆಯಿಂದ ಕೂಡ ಇರ್ಬೇಕು ಅದಕ್ಕೆ ಹಣ. ಒಂದು ಕೆಲಸ ಅದರಲ್ಲೇ ಮಾಡಿಸ್ಬೇಕಾದ್ರೆ ಮೇಡಮ್ ದೊಡ್ಡ ಅಮೌಂಟ್ ಆಗಬೇಕು. ಅದು ಮೇಲೆ ಜಲ್ದಿ ಹಾಕಿ ಮಾಡಬೇಕು. ಎಷ್ಟು ಬಂದದ್ದು? 2.5 ವರ್ಷ ಮೇಡಮ್, ಸ್ಕೂಲ್ಗೆ ಬಿಡುಗಡೆ ಆಗಿದೆ ಅಂತ ಅದು ರಿಪೇರಿಗೆ ಅಲ್ಲ, ಯಾವುದೋ ಒಂದು ಹಾಲಿಗೆ ಮೊನ್ನೆ ಕೂಡ ಬಂದಿತ್ತು 1 ಲಕ್ಷ ರೂಪಾಯಿ. ಕೇಳಲಿಲ್ಲ, ಏನಿಲ್ಲ. ಆ ಕೆಳಗೆ ನಮ್ದು ಹೊಲ ಬಿಲ್ಡಿಂಗ್ಗೆ ಕೆಳಗೆ ಟೈಲ್ಸ್ ಹಾಕಿ ಹೋಗಿದ್ದಾರೆ. ಜಿಲ್ಲಾ ಪಂಚಾಯತ್ ಆ ಹಣದಿಂದ ಮಾಡಲಿಕ್ಕೆ ಹೋಗಿದ್ದು. ಅವ್ರು ಯಾರು ಹೇಳುದಿಲ್ಲ, ನಮ್ಮನ್ನು ಕೇಳುದಿಲ್ಲ, ಅವರು ಅಷ್ಟೊಂದು ಮಾಡಿ ಹೋಗ್ತಾರೆ. ಮತ್ತೆ ಹಳೆ ಕಟ್ಟಡ ಅದು ಬಿಲ್ಡಿಂಗ್ ಆಗಿದೆ, ಅದಕ್ಕೆ ಟೈಲ್ಸ್ ಹಾಕಿ ಹೋಗಿದ್ದಾರೆ. ಆಗ ಹಣದಲ್ಲಿ ಅದನ್ನು ಮಾಡಬೇಕು ಹೋಗಿದ್ದು. ನಮ್ಮನ್ನು ಸಂಪರ್ಕ ಕೂಡ ಮಾಡಿಲ್ಲ. ಹಾಗೆ ಮೈದಾನದಲ್ಲಿ ನಾವು ಕೂಡ ಅಲ್ಲೇ ಕಳ್ತವ್ರು. ಆದರೆ ಮುಂಚಿನ ಮುಖ್ಯೋಪಾಧ್ಯಾಯರು ಏನು ಮಾಡಿದ್ರು, ಮೈದಾನಕ್ಕೆ ಫುಲ್ಲು ಮಣ್ಣು ಹಾಕ್ತಾರೆ ಅಂತ ಹೇಳಿ ಮಣ್ಣು ಹಾಕಿಬಿಟ್ರು. ನೀರು ಕೆಳಗೆ ಹೋಗ್ಬಿಟ್ಟು ಆ ಕಡೆ ಹೋಗಿ ಆಗೋದಿಲ್ಲ. ಇವರು ಈ ಕಡೆ ಮಣ್ಣು ಈಗ ಫುಲ್ಲು ನೀರು ತುಂಬುತ್ತದೆ. ಅದು ಕೂಡ ಸಮಸ್ಯೆ. ಅಲ್ಲಿ ಮತ್ತೆ ಹೊಸ ಏನು ಮಾಡಲಿಕ್ಕೆ ಅಲ್ಲ, ಅಡಿಯೇ ಗಟ್ಟಿಲ್ಲ ಶಾಲೆಗೆ. ಸದ್ಯಕ್ಕೆ ಮಾಡ್ಲಿಕ್ಕೆ ಆಗ್ತದೆ. ಆ ವ್ಯವಸ್ಥೆಯನ್ನು ನಾವು ನೀರು ಬಿಡಿಸಿಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದರೆ ನಿಮ್ಮ 2-3 ವಿಷಯಗಳಿದೆ. ಒಂದು ಬೋರ್ವೆಲ್ ಬಗ್ಗೆ ಯಾರೂ ಸಹ ಮಾತಾಡಲಿಲ್ಲ. ನಾನು ಬೋರ್ವೆಲ್ ಬಗ್ಗೆ ಕಂಪ್ಲೇಂಟ್ಸ್ ಬರ್ಬೋದು ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಬೋರ್ವೆಲ್ ಆಗಿರ್ಬೋದು, ನಿಮ್ಮ ಗ್ರೌಂಡ್ ಆಗಿರ್ಬೋದು, ಅಥವಾ ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು, ನಾವು ಜಿಲ್ಲಾ ಪಂಚಾಯತಿಗೆ ಪತ್ರವನ್ನು ಬರೆದು ಒಂದು ಕಾಪಿಯನ್ನು ಕೂಡ ನಿಮಗೆ ಕೊಡ್ತೇವೆ. ಮತ್ತು ಈಗ ಆದ ಕಾಮಗಾರಿ ಬಗ್ಗೆ ಕೂಡ ಅದು ತಪ್ಪಾಗಿದೆ ಅಂತ ಹೇಳುವುದನ್ನು ಕೂಡ ಅವರ ಗಮನಕ್ಕೆ ತರ್ತೇವೆ. ನಮ್ಮ ಸ್ಕೂಲಲ್ಲಿ ಸಂಜೆ ಹೊತ್ತು ಆಫೀಸ್ ರೂಮ್ಗೆಲ್ಲ ಕಲ್ಲೆಲ್ಲ ಹೊಡಿತಾರೆ, ಕ್ಲಾಸ್ ರೂಮ್ಗೆಲ್ಲ ಕಲ್ಲೆಲ್ಲ ಹೊಡಿತಾರೆ.
ಕ್ಲಾಸ್ ಎಲ್ಲ ಓದಿದ್ದೀನಿ. ಇಂಗ್ಲಿಷ್ ಅಭಿಮಾನದಿಂದ ನಾನು ಈಗ ಮಾತಾಡ್ತಿದ್ದೇನೆ. ಅದು ನಾನು ವಿಚಾರಿಸಿದ ನಂತರ ನಾನು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅಲ್ಲೇ ಮ್ಯಾನೇಜ್ಮೆಂಟಿನಲ್ಲಿ ಅಥವಾ ಪಕ್ಕದವರ ಹತ್ರ ಎಲ್ಲ. ಆ ವಾರ್ಡಿನವರು ಯಾರು? ವಾರ್ಡಿನವರು ಯಾರು? ಸುಮತಿಯವರ? ಹಾಂ ಹಾಂ ಹಾಂ. ಶಾಲೆ ಇಲ್ಲದ ದಿವಸ ಅಂದ್ರೆ ರಜೆ ಇರ್ತದಲ್ಲ, ಆ ಟೈಮಲ್ಲಿ ಆಫೀಸ್ ರೂಮನ್ನ ಗ್ಲಾಸ್ ಕೂಡ ಒಡೆದೋಗಿತ್ತು, ಮತ್ತೆ ಮೇಲೆ ಬಿಲ್ಡಿಂಗ್ ಇದ್ದು ಕ್ಲಾಸ್ ರೂಮ್ ಇದ್ದು ಕೂಡ ಕಲ್ಲು ಬಿಸಾಡಿದ್ರು ಹೊರಗಿನಿಂದ, ರೋಡ್ ಸೈಡ್ ಆಚೆಯಿಂದ ಹೊರಗಿನಿಂದ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸ್ಟೇಷನ್ಗೆ ಬಂದು? ಇಲ್ಲ, ಸ್ಟೇಷನ್ಗೆಲ್ಲ ಹೋಗಿದ್ದಾರೆ ಗೊತ್ತಿಲ್ಲ. ಒಂದ್ಸಲ ಗಮನಕ್ಕೆ ತಂದ್ರೆ ನಮಗೂ ಗೊತ್ತಾಗಿತ್ತಲ್ವಾ? ಆಯ್ತು ಆಯ್ತು. ನೋಡಿ, ನೀವು ಒಂದು ಸಲ ಅವರು ಹಾಗೆ ಮಾಡಿದ್ರು ಅಂತೇಳಿ ಅವರನ್ನು ಬಿಟ್ಬಿಟ್ರಿ ಅಲ್ವಾ? ನಿಮ್ಗೆ ಕಾನೂನು ಗೊತ್ತಿದೆಯಲ್ಲ, ಸ್ಕೂಲ್ ನಡೆಸೋರು ನೀವು, ನಿಮ್ಗೆ ಕಾನೂನು ಗೊತ್ತಿದೆ. ನೀವು ಪೊಲೀಸ್ನವರ ಗಮನಕ್ಕೆ ತರಬೇಕಿತ್ತು. ಇದು ನೀವು ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಾಗ ಆಯಿತು. ಅಂದ್ರೆ ಯಾರಂತ ಗೊತ್ತಿಲ್ಲಲ್ಲ ಮ್ಯಾಮ್. ಗೊತ್ತಿಲ್ಲದಿದ್ರು ನೀವು ಪೊಲೀಸರ ಹತ್ರ ಅವರ ಹತ್ರ ಒಂದು ದೂರನ್ನು ದಾಖಲಿಸಬೇಕಾದ್ದು ಶಾಲೆಯವರ ಆದ್ಯ ಕರ್ತವ್ಯ. ಆಯ್ತು, ಮಕ್ಕಳಿಗೆ ಸಮಸ್ಯೆ ಆಗಬಾರ್ದಲ್ಲ. ಹೇಳ್ತೇನೆ ನಾನು ಮ್ಯಾನೇಜ್ಮೆಂಟ್. ಭಗವತಿ ಶಾಲೆಯಿಂದ ಬಂದಿದ್ದೇನೆ. ಟೆಕ್ಸ್ಟ್ ಬುಕ್ ಲೇಟ್ ಆಗಿ ಬರ್ತದೆ. ಒಂದು ಹಣ ಫಸ್ಟೇ ಕೊಡಬೇಕು, ಮತ್ತೆ 2.5 ತಿಂಗಳಾಗ್ತದೆ ಒಂದು ಟೆಕ್ಸ್ಟ್ ಬುಕ್ ಸಿಕ್ಕಲಿ. ಮತ್ತೆ ಲೆಸನ್ ಅಲ್ಲಿ ಅರ್ಥನೇ ಆಗುದಿಲ್ಲ ಟೆಕ್ಸ್ಟ್ ಬುಕ್ ಇಲ್ಲದಿದ್ದರೆ. ಮಕ್ಕಳ ಇದರ ಬಗ್ಗೆ ನನಗೂ ವಿಷಾದ ಇದೆ. ನಾನು ತುಂಬ ಸಂಕಟ ಪಡ್ತೇನೆ. ಯಾಕಂದರೆ ಅಪ್ಲೋಡ್ ಮಾಡಿ ಅಂತ ಹೇಳುವವಳು ನಾನೇ, ಆ ಪುಸ್ತಕಗಳನ್ನು ಸ್ವೀಕರಿಸಿ ಅಂತ ಹೇಳುವವಳು ನಾನೇ. ಬೆಂಗಳೂರಿಂದ ಪುಸ್ತಕಗಳು ಬರಬೇಕು ಮತ್ತು ಇತ್ತೀಚೆಗೆ ಇದನ್ನು ಆನ್ಲೈನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, SCTS ಅಲ್ಲಿ ನಿಮ್ಮ ಹೆಸರು ದಾಖಲಾಗಿದೆ ಅಲ್ವಾ? ಆ ಪ್ರಕಾರ, ಆ ಸಂಖ್ಯೆ ಪ್ರಕಾರ ಅಲ್ಲಿಂದ ಅವರು ಪುಸ್ತಕ ಇಲ್ಲಿಂದ ಅಪ್ಲೋಡ್ ಮಾಡ್ತಾರೆ. ಇಷ್ಟು ಪುಸ್ತಕ ಬೇಕು ನಮಗೆ ನೆಕ್ಸ್ಟ್ ಇಯರ್ಗೆ ಅಂತೇಳಿ ಅಲ್ಲಿಂದ ಅವರು ಕಳಿಸ್ತಾರೆ. ಜೊತೆಗೆ ಕಳೆದ ವರ್ಷ ಆದದ್ದು ನಿಮ್ಗೆ ಗೊತ್ತಿದೆ, ಎಲ್ಲ ಮಳೆಯಿಂದಾಗಿ ಎಲ್ಲ ರೋಡ್ ಎಲ್ಲ ಬ್ಲಾಕ್ ಆಯಿತು, ಹಾಳಾಯಿತು, ಪುಸ್ತಕಗಳು ಬರಲಿಕ್ಕಾಗಲಿಲ್ಲ ಸಕಾಲದಲ್ಲಿ. ಜೊತೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಪುಸ್ತಕ ಸಪ್ಲೈಯನ್ನು ಅರ್ಧದಲ್ಲೇ ಸ್ಟಾಪ್ ಮಾಡಿ ಕೊಡಗು ಎಲ್ಲ ಕೊಚ್ಚಿ ಹೋದ ಕಾರಣ ಪುಸ್ತಕವನ್ನು ಅಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಸೊ ನಾವೆಲ್ಲ ಅಸಹಾಯಕರು. ಆ ಬಗ್ಗೆ ಗಮನಕ್ಕೆ ತಂದಿದ್ದೇವೆ. ನನಗೆ ತುಂಬ ಕಂಪ್ಲೇಂಟ್ಸ್ಗಳು ಬಂದಿವೆ. ನಾವು ಪುಸ್ತಕಕ್ಕೆ ಪೇ ಮಾಡಿದ್ದೇವೆ, ಆದರೂ ನಮಗೆ ಪುಸ್ತಕ ಬರಲಿಲ್ಲ ಅಂತೇಳಿ. ನೀವು ಪೇ ಮಾಡಿದ್ದೀರಿ, ಸರ್ಕಾರಿ ಶಾಲೆಯವರು ಬಾಯಿ ಮುಚ್ಚಿದ್ದಾರೆ, ಅವರಿಗೆ ಫ್ರೀ ಪುಸ್ತಕ, ಅವರಿಗೂ ಸಪ್ಲೈ ಆಗಲಿಲ್ಲ. ಸೊ ನಾವು ಅಲ್ಲಿ ಏನು ಅರ್ಥ ಮಾಡಿಕೊಂಡು ನಡಿಬೇಕಾಗಿದೆ. ನಿಮಗೆ ಅನ್ಯಾಯ ಆಗಿದೆ, ಹೌದು ಒಪ್ಕೊಳ್ತೇನೆ, ತಪ್ಪು ಕೂಡ ಒಪ್ಕೊಳ್ತೇನೆ. ನಾನು ಕೌನ್ಸಿಲರ್ ಆಗಿ ಇದ್ದುಕೊಂಡು ಈ ಸಭೆಗೆ ಒಂದು ಅಭಿಪ್ರಾಯ ಕೊಡ್ಬೋದಾ ನಿಮ್ಮ ಅಮ್ಮತ್ತಿರಲಿ? ಮಕ್ಕಳ ಪ್ರಶ್ನೆಗೆ ಅದಕ್ಕೆ ನಾನು ಪೂರ್ವವಾಗಿ ಹೇಳ್ತಾ ಇದ್ದೇನೆ. ಈಗ ಮಕ್ಕಳ ಮುಖಾಮುಖಿ ಅಂತ ಹೇಳೋ ವಿಷಯ ಇದು ನಮ್ದು ದೇಶ ಕಟ್ಟುವ ವಿಷಯ. ಇದು ನಿಜವಾಗಿ ಇಲ್ಲಿ ಏನು ವಿಷಯ ಅಂತ ಹೇಳಿದ್ರೆ, ಮಕ್ಕಳು ಕೇಳುವ ಪ್ರಶ್ನೆ ಅದು ನಮ್ಮ ದೇಶದ ಮುಖ್ಯ ಇದಕ್ಕೆ ಹೋಗ್ಬೇಕು, ಆ ಪಾಯಿಂಟ್ಗೆ ಹೋಗ್ಬೇಕು. ಇಲ್ಲಿ ಯಾವ ಮಕ್ಕಳು ಈ ಪ್ರಶ್ನೆಯನ್ನ ಕೇಳಿದ್ರು ಅದಕ್ಕೆ ಅವರಿಗೆ ಏನಾದರೂ ಪುರಸ್ಕಾರ ಸಿಗಬೇಕು. ಆ ಪ್ರಶ್ನೆ ಇಡೀ ಸಭೆಯಲ್ಲಿ ಒಂದು ಭಾರಿ ಪ್ರಾಮುಖ್ಯವಾದಂತಹ ಪ್ರಶ್ನೆ ಆಗಿದ್ದಿರ್ಬೇಕದು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಂಥ ಒಂದು ಕಾರ್ಯಕ್ರಮ ಯಾವಾಗಲೂ ಆಗೋದಿಲ್ಲ ನೋಡಿ, ಯಾವಾಗಲೂ ಆಗೋದಿಲ್ಲ. ಇದು ನೆಕ್ಸ್ಟ್ ಈಗ ಶಾಲೆಯ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಇರ್ಬೋದು, ಅಥವಾ ಅಧ್ಯಾಪಕರು ಇರ್ಬೋದು, ಮುಖ್ಯೋಪಾಧ್ಯಾಯರು ಇರ್ಬೋದು. ಈ ಪ್ರಶ್ನೆಯನ್ನು ಮಕ್ಕಳು ಕೇಳ್ತಾರೆ ನೋಡಿ. ಆ ಕೇಳುವಾಗ ಆ ಕೆಲವೊಂದು ಮಕ್ಕಳಿಗೆ ಕೆಲವೊಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇರ್ತದೆ. ಈಗ ಬಯೋ ಇರ್ಬೋದು, ವಿಜ್ಞಾನ ಇರ್ಬೋದು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಲೆಕ್ಕದಲ್ಲಿ ಇರ್ಬೋದು, ಯಾವುದೇ ಒಂದು ಫೀಲ್ಡಲ್ಲಿ ಈ ಮಕ್ಕಳು ಇಂಟ್ರೆಸ್ಟಲ್ಲಿ ಇರ್ತಾರೆ. ಈ ಮಕ್ಕಳನ್ನು ನೋಟ್ ಮಾಡಿಕೊಂಡು ಅಧ್ಯಾಪಕರು ಅವರ ಹತ್ರ ಈ ನೆಕ್ಸ್ಟ್ ಇಂಥ ಪ್ರಶ್ನೆ ಬರುವಾಗ ಇಂಥ ಪ್ರಶ್ನೆಯನ್ನು ನೀನು ಕೇಳಬೇಕು ಅಂತ ಹೇಳುವಂಥ ಒಂದು ಅವರಿಗೊಂದು ಆ ಗಮನವನ್ನು ಅವರ ಕಡೆ ಕೊಡಬೇಕು ನೀವು. ಆಗ ನಮ್ಮ ಈ ಸಭೆ ಸ್ವಲ್ಪ ಸಮಯದಲ್ಲಿ ಬಹಳ ಪ್ರಾಮುಖ್ಯವಾದಂಥ ವಿಷಯಗಳನ್ನು ನಾವು ಮಾತಾಡಲಿಕ್ಕೆ ಆಗ್ತದೆ. ಈಗ ನಮ್ಮ ಸಿ ಅವರು ಹೇಳಿದರು, ಇನ್ನೂ ಸಹ ಪ್ರಶ್ನೆಗಳನ್ನು ಕೇಳಲಿಕ್ಕಿತ್ತು, ಬೋರ್ವೆಲ್ನ ಬಗ್ಗೆ ಕೇಳಲಿಕ್ಕಿತ್ತು. ಹಾಗೆ ನಮಗೆ ನಮ್ಮ ಕರಾವಳಿಗೆ ಕೆಲವೊಂದು ಪ್ರಕೃತಿಯಿಂದ ದುರಂತಗಳು ಎದುರ್ತಾ ಇದೆ ನೋಡಿ, ಕಡಲ್ ಕೊರತೆ ಇರ್ಬೋದು, ಹಾಗೆ ಪರಿಸರದ ಬಗ್ಗೆ ಕೆಲವೊಂದು ವಿಷಯಗಳಿದೆ.
ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೋದು. ಇದನ್ನು ನಾನು ಅಭಿಪ್ರಾಯ ಮಾತ್ರ ಕೊಡ್ತಾ ಇದ್ದೇನೆ. ಹಾಗೆ ತುಂಬ ಡಿಪಾರ್ಟ್ಮೆಂಟಲ್ಲಿ ಕೂಡ ಈಗ ಇಲಾಖೆಗಳು ಕೂಡ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಇಂಥ ಒಂದು ವಿಷಯವನ್ನು ಮಕ್ಕಳು ಕೇಳುವಾಗ ಇದು ಈ ನಮ್ಮ ದೇಶವನ್ನು ಕಟ್ಟುವಂಥ ವಿಷಯ, ಇದನ್ನು ಈ ರೀತಿಯಾಗಿ ನಡೆಯಲಿ ಅಂತ ನಾನೊಂದು ಅಭಿಪ್ರಾಯವನ್ನು ಕೊಡ್ತೀನಿ. ಕೂಡ ಇದೀಗ ಪ್ರಥಮ ಹಂತ ಸೋಮೇಶ್ವರ ಪುರಸಭೆ ಆದಾಗಿನಿಂದ ನಮ್ಮಲ್ಲಿ ಅನುದಾನದ ಕೊರತೆ ಇದ್ರೂ ಕೂಡ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತಾವೆಲ್ಲರೂ ಅಧ್ಯಕ್ಷರಿಗೆ ಒಪ್ಪಿಗೆಯನ್ನು ನೀಡಿ ಇವತ್ತು ಈ ಸಭೆ ಇಲ್ಲಿ ಆಗಿದೆ, ಸಂವಾದ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ಖಂಡಿತವಾಗಿಯೂ ಪ್ರಿಪೇರ್ ಮಾಡಬೇಕು ಇದು ಕ್ವಶನ್ಸ್ ಕೇಳಲಿಕ್ಕೆ. ಹಾಗೆಯೇ ಇಲಾಖೆಯವರು ಕೂಡ ನಾವು ಇವತ್ತು ಪುರಸಭೆಗೆ ಸಂಬಂಧಪಟ್ಟ ಅಥವಾ ಇತರ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಬಂದ ಕ್ವಶನ್ಸ್ ಅನ್ನ ನಾನಂತೂ ಬರ್ಕೊಂಡಿದ್ದೇನೆ. ಖಂಡಿತವಾಗಿಯೂ ಪುರಸಭೆಗೆ ಬಂದಂತ ಎಲ್ಲ ಕ್ವಶನ್ಗಳಿಗೆ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಉತ್ತರವನ್ನ ಕೊಡುವಂತ, ಅದನ್ನ ಪರಿಹರಿಸಿ ಕೊಡುವಂತ ಕಾರ್ಯವನ್ನ ನಾವು ಪುರಸಭೆಯವರು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಖಂಡಿತ ಅಧ್ಯಕ್ಷರ ಮೂಲಕ ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ. ಹಾಗೆ ಇತರ ಡಿಪಾರ್ಟ್ಮೆಂಟ್ಗಳು ಕೂಡ ಎಲ್ಲರೂ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಆಗುವಾಗ ನಾವು ಸಹ ಸಿದ್ಧರಾಗಿರ್ಬೇಕು, ಮಕ್ಕಳು ಕೂಡ ಸಿದ್ಧರಾಗಿರ್ಬೇಕು. ಈ ನಿಟ್ಟಿನಲ್ಲಿ ಮುಂದಿನ ತಮ್ಮ ಸಲಹೆಯನ್ನ ಖಂಡಿತವಾಗಿಯೂ ನಾವೆಲ್ಲರೂ ಪಾಸಿಟಿವ್ ಆಗಿ ಸ್ವೀಕರಿಸ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲಿ ಮಾಡ್ತಿದ್ದಾರೆ, ಎಲ್ಲಿ ತಗೊಂತಿದ್ದಾರೆ? ಇಲ್ಲಿ ಬಾರ್ ಮತ್ತೆ ಅಂಗಡಿ ಎಲ್ಲ ಇರ್ತದಲ್ಲ, ಅದಕ್ಕೆಲ್ಲ ಹೋಗ್ತಾರೆ ಅವರು ಮಕ್ಕಳು. ಹೋಗೋದಲ್ಲ, ಅಲ್ಲಿಂದ ತಗೊಂಡ್ ಬರ್ತಿದಾರ ಅವರು? ನನಗೆ ತಿಳಿದಿದೆ ಅದು. ಅಲ್ಲಿದೆ ಯಾವ್ದು ಅಂಗಡಿ ಅದು? ಬಾರ್ನ ಹತ್ತಿರ ಸಣ್ಣ ಸಣ್ಣ ಗೂಂಡಾಗಡಿ ಎಲ್ಲ ಇರ್ತದೆ. ಬೀರಿ ಅದು ಗೊತ್ತು. ಬೀರಿ ಹತ್ರ ಬಾರ್ ಅಂತ ಮಾರಾಟ ಮಾಡ್ತಿದಾರ ಅಲ್ಲಿ. ಸೊ ಇಂಥ ಸುಳಿವು ಸಿಗರೇಟ್ ಎಳಿತಿರ್ತಾರೆ. ಸೊ ನಾವು ನಮ್ ಕಣ್ಣಿಗೆ ಬಿದ್ದ ತಕ್ಷಣ ನಾವು ಆ ಸ್ಪಾಟ್ ಅಲ್ಲಿ ಫೈನ್ ಹಾಕ್ತಿವಿ, ಸಿಗರೇಟ್ ಸೇರ್ಬಾರ್ದು ಅಂತ. ನಮ್ಮ ಕಣ್ ತಪ್ಪಿಸಿ ಅವರೆಲ್ಲೋ ಅಲ್ಲಿ ಇಲ್ಲಿ ನಿಂತು ಈಗ ಪೊಲೀಸ್ ಜೀಪ್ ಬರ್ತಾ ಇದೆ ಅಂದ ತಕ್ಷಣ ಬಿಡಿ ಸಿಗರೇಟ್ ಬೀಸಾಕ್ತಾರೆ. ಸೊ ನಮ್ಗೆ ಅದು ಅಷ್ಟು ಅಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ಗೊತ್ತಾಗಲ್ಲ ನಾವು. ಬಟ್ ಕೋಟ್ಪಾಡಿಯಲ್ಲಿ ನಾವು ಅದು ಕೇಸ್ ಹಾಕ್ತೀವಿ, ಸಿಗರೇಟ್ ಸೇರ್ಬಾರ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಸ್ಕೂಲ್ ಸ್ಥಳದಲ್ಲಿ ಸೇರ್ಬಾರ್ದು ಅಂತ ಕೋಟ್ಪಾಡಿಯಲ್ಲಿ ಕೇಸ್ ಹಾಕ್ತೀವಿ. ಸೊ ಅವರು ಅಲ್ಲಿ ಮಾರಾಟ ಮಾಡೋದು ಇಲ್ಲ. ನಾವು ಪ್ರತಿ ಸಲ ಅಂಗಡಿಗಳಿಗೆ ಹೋಗಿ ವಿಸಿಟ್ ಇದು ಮಾಡಿದೆ. ಕೇಸ್ ಹಾಕೋ ಟೈಮಿಗೆ ಅಂಗಡಿಗಳಿಗೆ ಹೋದಾಗ ಅಲ್ಲೇನಾದ್ರೂ ಮಾರಾಟ ಮಾಡ್ತಿದ್ದಾಗ ಆ ಸ್ಪಾಟ್ ಅಲ್ಲಿ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ತಗೊಂಡು ಅವರಿಗೆ ಫೈನ್ ಹಾಕ್ತಿವಿ. ಇದನ್ನ ಮಾರೋ ಹಾಗಿಲ್ಲ, ಇದು ಕಾನೂನು ಬಾಹಿರ ಇದೆ ಅಂತ. ಈವನ್ ಕಾಂಪ್ಲೇಂಟ್ಸ್ ಇದೆ, ಅದ್ರ ಅಂಗಡಿ ಪಕ್ಕ ಎಲ್ಲ ಹಾಕಿರ್ತಾರೆ ಸಿಗರೇಟ್ ಮಾರಬಾರ್ದು, ಸೇದಬಾರ್ದು ಅಂತ ಎಲ್ಲಾನು ಇದೆ. ಸೊ ಅದನ್ನ ಮೀರೂ ಸಹ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಅದನ್ನ ನಮ್ ಗಮನಕ್ಕೆ ಬಂದ್ರೆ ನಾವು ತಕ್ಷಣ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಅದು ಮತ್ತೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದನ್ನ ಗಾಂಜಾ ಸೇರೋನಿಗೆ ನಾವು ತಿಳಿ ಹೇಳ್ಬೇಕು. ಅದನ್ನ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ತನ್ನ ಮಕ್ಕಳಿಗೆ ಹೇಳ್ಬೇಕು, ಅದರಿಂದ ಹಿಂದೆ ನಮ್ ಜೀವನ ಏನು, ಅಂದ್ರೆ ನೀವು ಮಾರ್ಬಹುದು ಅಂತ. ಈಗ ಅಂಗಡಿಯಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಟು ಮಾರೋ ಹಾಗಿಲ್ಲ, ಅವರು ಕದ್ದು ಮುಚ್ಚಿ ಮಾರಾಟ ಮಾಡ್ತಿರ್ತಾರೆ. ಸೊ ಅದು ನಮ್ ಗಮನಕ್ಕೆ ಬರಲ್ಲ. ನಮ್ ಗಮನಕ್ಕೆ ಬರ್ಬೇಕು ಅಂದ್ರೆ ನೀವು ಹೇಳಿರ್ಬೇಕು, ಈ ಅಂಗಡಿಯಲ್ಲಿ ಇವಾಗೆಲ್ಲ ಇಲ್ಲೆಲ್ಲ ಈಗ ದೊಡ್ಡವರು ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಎಲ್ಲೋ ಒಂದ್ ಕಡೆ ಮಾರಾಟ ಮಾಡ್ತಿದ್ದಾರೆ, ಎಲ್ಲೋ ಮನೆಯಿಂದ ಅಂಗಡಿಯಿಂದನೂ ಮಾರಾಟ ಮಾಡೋದು ಬಿಟ್ರೆ ಮನೆಯಿಂದನೂ ಮಾರಾಟ ಮಾಡ್ತಿದ್ದಾರೆ. ಕೆಲವೊಂದು ಮಾಹಿತಿ ಬರುತ್ತೆ, ನಾವು ಯಾವಾಗ ಹೋಗಿ ರೈಡ್ ಮಾಡ್ತೀವಿ, ಅಲ್ಲಿ ಗಾಂಜಾ ನಡೀತಿದೆ, ಅಲ್ಲಿ ಇವೆಲ್ಲ ಇಸ್ಪೀಟ್ಸ್ ಎಲ್ಲ ಆಡ್ತಿದ್ದಾರೆ ಅನ್ನೋದು ರೈಡ್ ಮಾಡ್ತೀವಿ ನಾವು. ಸೊ ಮಾಹಿತಿ ಸಿಕ್ಕಾಗ ಇವಾಗ ಎಲ್ಲೋ ಒಂದು ಮನೆಗಳಲ್ಲಿ ಇಲ್ಲಿಗಲ್ ಆಗಿ ಮಕ್ಕಳಿಗೆ ಕೊಟ್ಟು ಮಾರಾಟ ಮಾಡ್ತಿದ್ದಾರೆ. ಸೊ ಆ ಥರ ಏನಾದರೂ ಗಮನಕ್ಕೆ ಬಂದರೆ ಆನ್ ದ ಸ್ಪಾಟ್ ನಮ್ಮ ಸ್ಕ್ವಾಡ್ ಇದ್ದಾರೆ, ಅವರೆಲ್ಲ ಹೋಗಿ ಇಮಿಡಿಯೇಟ್ ಆಗಿ ರೈಡ್ ಮಾಡಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಆ ಪ್ರೊಸೀಜರ್ ಇದೆ. ಬಟ್ ನಮ್ಮ ಗಮನಕ್ಕೆ ಬರ್ಲಾರ್ದೇ ಏನೋ ಮಾಡ್ತಿದ್ದಾರೆ ಅಂದರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಎಲ್ಲಿ ಏನಾಗ್ತಿದೆ ಅಂತ ನೀವು ಸ್ವಲ್ಪ ಇನ್ಫಾರ್ಮ್ ಮಾಡಿದ್ರೆ, ಇಲ್ಲಿ ಗಾಂಜಾ ಇಲ್ಲಿಂದ ಹೋಗ್ತಿದೆ ಮೇಡಮ್ ಅಂತ ಒಂದು 100ಗೆ ಕಾಲ್ ಕೊಟ್ರೆ ಸಾಕು, ಇಮಿಡಿಯೇಟ್ ಆಗಿ ಬಂದು ಆ ಅಂಗಡಿಯನ್ನ ಕ್ಲೋಸ್ ಮಾಡಿಸಿ ಅವರಿಂದ ನಾವು ರೈಡ್ ಮಾಡ್ಬೋದು. ನೀವು ಸ್ಕೂಲ್ಗಳಲ್ಲೆಲ್ಲ ಅವೇರ್ನೆಸ್ ಕೊಡಬೇಕು. ನಾವು ಅವೇರ್ನೆಸ್ ಕೊಡೋದು ಉಂಟು, ನಾವು ಮಾಡ್ತೀವಿ, ಅವೇರ್ನೆಸ್ ಕೊಡ್ತೀವಿ. ಇವಾಗ ಇಂಥ ಸಭೆಗಳನ್ನೆಲ್ಲ ಇಟ್ಟಾಗ
ಫಸ್ಟ್ ಕೊಡೋದೇ ಮಕ್ಕಳಿಗೆ, ಅದಾದ್ಮೇಲೆ ಪೇರೆಂಟ್ಸ್ ಸಭೆ ಅಂತ ಇದೆ. ಗ್ರಾಮ ಸಭೆಯಲ್ಲಿ ಅಲ್ಲಿ ಸಭೆ ನಡೆಸೋವಾಗೂ ಹೇಳಿರ್ತೀವಿ ನಾವು ಗಾಂಜಾದ ಬಗ್ಗೆ ಪ್ರತಿಯೊಂದು ಕೇಸ್ ಏನೇನು ಅವೇರ್ನೆಸ್ ಅದ್ರ ಬಗ್ಗೆ ಹೇಗೆ ಇರಬೇಕು, ಹೇಗೆಲ್ಲ ಮಾಡಬೇಕು ಅಂತ ಹೇಳ್ತೀವಿ. ಆದರೂ ಅವ್ರ ಹ್ಯಾಬಿಟ್ಸ್ ಅಲ್ವಾ, ಕೆಲವೊಬ್ರು ಇಲ್ಲಿಗಲ್ ಆಗಿ ಮಾಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಮಾಡೋದ್ರಿಂದ ನೀವೇ ಈಗ ನಿನ್ನ ಫ್ರೆಂಡ್ ಇದ್ದಾನೆ ಅಂದ್ರೆ ಅವ್ನು ಇಲ್ಲಿಗಲ್ ಆಗಿ ಏನೋ ಮಾಡ್ತಿದ್ದಾರೆ, ಅದು ನಿಂಗೆ ಗೊತ್ತಿರುತ್ತೆ, ನಂಗೆ ಗೊತ್ತಿಲ್ಲ. ನೀನು ಹೇಳ್ಬೇಕು ಅವನು ಆ ದಿವಸ ಅಲ್ಲಿ ಇದ್ದಾನೆ ಮೇಡಮ್, ಅವ್ನು ತಗೊಂತಿದ್ದಾನೆ, ನೀವು ಹೋಗಿ ಅಂತ. ಸೊ ನಾವು ಆನ್ ದ ಸ್ಪಾಟ್ ಅಲ್ಲಿ ಹೋಗಿ ಹೆಲ್ಪ್ ಮಾಡ್ಬೋದಲ್ವಾ? ಧನ್ಯವಾದ. ಆಶಾ ಇರ್ಬೋದು, ಅದಿರ್ಬೋದು, ಇದಿರ್ಬೋದು ಕ್ವಶ್ಚನ್. ಈ ವಿಷಯವನ್ನು ನಾವು BOFCಗೆ ನಾವು ಕೊಟ್ಟಿರ್ತೇವೆ, ಮನವಿ ಕೊಟ್ಟಿರ್ತೇವೆ ಮಕ್ಕಳ ಸಂವಾದ ಬಗ್ಗೆ. ಆಮೇಲೆ ಅವರು ಸ್ಕೂಲಿಗೆ ಕಳಿಸಿರ್ತಾರೆ, ಅಲ್ಲಿ ಸ್ಕೂಲ್ ಟೀಚರ್ಸ್ ಇರ್ತಾರೆ. ಆ ಸ್ಕೂಲ್ ಟೀಚರ್ಸಿಗೆ ಸರಿಯಾದ ಸಮಸ್ಯೆಗಳು ಅರ್ಥವಾಗಿರ್ತದೆ, ಅವರು ತಿಳ್ಕೊಂಡಿರ್ತಾರೆ. ಅದನ್ನು ಮಗುವಿನಲ್ಲಿ ಡಿಸ್ಕಸ್ ಮಾಡಿ ಮಗುವೇ ಆ ಪ್ರಶ್ನೆಯನ್ನು ಕೇಳುವಾಗೆ ಮಾಡಬೇಕು. ಒಂದು, ಈಗ ವೈಯಕ್ತಿಕ ಅಂತ ಹೇಳಿದ್ರಿ, ಮನೆಯಲ್ಲಿ ಆಗುವಂಥ ವಿಷಯಗಳಂತ ಹೇಳಿದ್ರಿ, ಆ ವೈಯಕ್ತಿಕವನ್ನು ಕೂಡ ಮಗು ಶಾಲೆಯಲ್ಲಿ ಹೇಳ್ತದೆ, ಫ್ರೆಂಡ್ಸ್ಗಳ ಕೈಯಲ್ಲಿ ಹೇಳ್ತದೆ. ಇದನ್ನು ನಾವು ಸ್ವಲ್ಪ ವಾರ್ಡ್ ಮೆಂಬರ್ ಕೂಡ ಗಮನಿಸ್ತಾ ಇದ್ದರೆ ಇಂಥ ಸಭೆಗಳಲ್ಲಿ ವಾರ್ಡ್ ಮೆಂಬರ್ಗಳು ಕೂಡ ಅದನ್ನು ಪ್ರಶ್ನಿಸಬಹುದು. ಇಲಾಖಾಧಿಕಾರಿಗಳಿದ್ದಾರೆ, ನಮ್ಮ DCP ಇದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅಥವಾ ನೀವು ಹೇಳಿದಾಗೆ ಕರೆಂಟಿನ ವಿಷಯ ಇದ್ದರೆ ಎಲ್ಲ ಅಧಿಕಾರಿಗಳಿದ್ದಾರೆ. ನೀವು ಕೂಡ ಅದಕ್ಕೆ ಅವಕಾಶ ಇರ್ತದೆ ಹೇಳಲಿಕ್ಕೆ. ಇನ್ನು ಪೇರೆಂಟನ್ನು ಕರೆದಿದ್ದಾರೆ ನೋಡಿ, ಪೇರೆಂಟ್ ಅಂದರೆ ಮೇಡಮ್ ಈಗ ಒಂದು ಕೌನ್ಸಿಲರ್ ಆಗಿದ್ರು ಕೂಡ ಒಂದು ಪೇರೆಂಟ್ ಆಗಿರ್ಬೋದು. ಆ ರೀತಿಯಲ್ಲಿ ಕೂಡ ಅವರು ಅದನ್ನು ಮನವಿ ಮಾಡಿಕೊಳ್ಬೋದು. ಅದಕ್ಕೆ ನಾವು ಸಮಂಜಸ ಉತ್ತರ ಬರೀಬೋದು. ಇನ್ನು ಮಗುವಿನ ಬಗ್ಗೆ ಮೇಡಮ್ ಹೇಳಿದರು, ಸಮಂಜಸ ಉತ್ತರ ಕೊಟ್ಟಿದ್ದಾರೆ ಅವರು. ಆದರೂ ಕೂಡ ನಾನು ಹೇಳ್ತೇನೆ, ಮಕ್ಕಳೇ ನಿಮ್ಮ ಯಾವುದಾದ್ರು ಇಂಥ ಒಂದು ಕ್ರಿಟಿಕಲ್ ಸಮಸ್ಯಾತ್ಮಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಅದನ್ನು ದಯಮಾಡಿ ನೀವು ಒಂದು ಪತ್ರ ಬರೀರಿ, ಒಂದು 5 ಪೈಸೆ ಕಾರ್ಡ್ ತಗೊಳ್ಳಿ. ನಿಮ್ಮ ಅಡ್ರೆಸ್ ಹಾಕೋದೇ ಬೇಡ, ನಿಮ್ಮ ಹೆಸರು ಹಾಕೋದು ಬೇಡ, ಸ್ಥಳ ಹಾಕೋದು ಬೇಡ, ಏನಾಗಿದೆ ಅಂತ ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಇಲ್ಲದೆ ಮಕ್ಕಳ ರಕ್ಷಣಾ ಘಟಕಕ್ಕೆ ಬರೀರಿ ಅಥವಾ ಪಂಚಾಯತ್ಗೆ ಬರೀರಿ. ಏನು ಮಾಡಬೇಕಾಗಿಲ್ಲ, ಸ್ಥಳವನ್ನು ಮಾತ್ರ ಹೇಳಿಬಿಡಿ, ಇಂಥ ಸ್ಥಳ ಅಂತ. ನಿಮ್ಮ ಹೆಸರು ಹಾಕಬೇಕಾಗಿಲ್ಲ, ನೀವು ಏನೂ ವಿಷಯಕ್ಕೆ ಹೆದರಬೇಕಾಗಿಲ್ಲ. ಇಲ್ಲ ನಿಮ್ಮಲ್ಲಿ ಮೊಬೈಲ್ ಇದ್ದರೆ ನೀವು 100ಗೆ ಫೋನ್ ಮಾಡಿ, ಅಲ್ಲಿಂದ ಯಾವ ಏರಿಯಾ ಅಂತ ಗೊತ್ತಾಗ್ತದೆ, ಅವರು ಕೂಡಲೇ ಆ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ಲಿ ಮೆಸೇಜ್ ಕಳಿಸ್ತಾರೆ. ಆದರೆ ನಿಮ್ಮ ಹೆಸರನ್ನು ಎಲ್ಲಿಯೂ ಯಾರೂ ಬಹಿರಂಗಪಡಿಸುವುದಿಲ್ಲ. ನೀವು ಅಲ್ಲಿ ಗಾಂಜಾ ತಗೊಂತಿರೋ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಮ ಹತ್ತಿರದಲ್ಲೇ ಸರ್ಕಾರಿ ಪ್ರೌಢಶಾಲೆ, ಅದರಲ್ಲಿ ನಾನು SMC ಸದಸ್ಯ. ಆದರೆ ಬೀದಿಯಿಂದ ಗೂಡಂಗಡಿಯಿಂದ ತಂದು ಅಲ್ಲಿ ರಾತ್ರಿ ಸೇವನೆ ಮಾಡಿ ಅವರು ಬಿದ್ದಿದ್ದಾರೆ. ಬಿದ್ದು ತಕ್ಷಣ ನಾನೇ ಫೋನ್ ಮಾಡಿದೆ, ಪೊಲೀಸರು ಎತ್ಕೊಂಡೋದ್ರು, ಅಮ್ಮ ಅವರಿಲ್ಲ, ಅವಾಗ ಬೇರೆ ಇದ್ರು. ಎತ್ಕೊಂಡು ಹೋಗಿ ನಂತರ ರಾತ್ರಿ 12 ಗಂಟೆಗೆ ನನಗೆ ಫೋನು, ನೀನು ಫೋನ್ ಮಾಡಿದೆ ಯಾಕೆಪ್ಪ ಅಂತ ಹೇಳಿ. ನಾನು ಹೇಳಿದೆ, ಇಲ್ಲಪ್ಪ ನಾನು ಫೋನ್ ಮಾಡಿಲ್ಲ, ಅದು ಮಾಸ್ಟರ್ ಫೋನ್ ಇರ್ಬೋದು, ಅವರು ಮಾಡಿದ್ದು. ನಂತರ ಮಗು ನೋಡುವಾಗ ಒಳ್ಳೆಯ ಮನೆಯವರದ್ದು ಒಳ್ಳೆಯ ಕುಟುಂಬಕ್ಕೆ ಸೇರಿದ್ದು. ನೋಡುವಾಗ ಅದು ಇದೇ ಹುಡುಗ ಹೇಳಿದಕ್ಕ ಆ ಡ್ರಗ್ ಸೇವನೆಯಲ್ಲಿ ಅವನು ಕಂಪ್ಲೀಟ್ ಮುಳುಗಿಬಿಟ್ಟಿದ್ದಾನೆ. ಕಲಿಯುವುದು ಈಗ 8ನೇ ಕ್ಲಾಸ್. ಆದಷ್ಟು ಅವನ ಅಪ್ಪನನ್ನು ಅಮ್ಮನ್ನೆಲ್ಲ ಕರೆದು ನಾವು ಬುದ್ಧಿ ಹೇಳಿ ಒಂದು ಲೆವೆಲ್ಗೆ ತಂದು ಈಗ ಇದನ್ನು ಬಿಟ್ಟಿದ್ದಾನೆ. ಆದ್ದರಿಂದ ನಾವು ಸ್ಥಳೀಯ ಆಡಳಿತ ಆ ಗೂಡಂಗಡಿಗಳ ಲೈಸೆನ್ಸ್ ಇಲ್ಲೋ ಅವರನ್ನು ಕಿತ್ತೊಗೆಯುವುದು ಒಳ್ಳೆಯದು ಅಂತೇಳಿ ನಮ್ಮ ಕೌನ್ಸಿಲ್ಗಳ ಅಭಿಪ್ರಾಯ ಒಳ್ಳೆಯದಂತ ಹೇಳ್ತೇನೆ. ಯಾವುದು ಅದು ಪೊಲೀಸ್ ಅಧಿಕಾರಿಗಳಿಗೂ ನನ್ನ ವಂದನೆಗಳು, ಮತ್ತು ಎಲ್ಲ ಅಧ್ಯಕ್ಷರಿಗೂ ಮುಖ್ಯ ಅಧಿಕಾರಿಗಳಿಗೂ. ಗೂಡಂಗಡಿಗಳಿಗೆ ನಾವು ನಡೆಸಲಿಕ್ಕೆ ಪರ್ಮಿಷನ್ ನಗರದ ಪುರಸಭೆಯಿಂದ ಕೊಡುವುದಿಲ್ಲ. ಅಂಥ ಸಂದರ್ಭಗಳು ಅಥವಾ ಅಂಥ ಅಂಗಡಿಗಳಲ್ಲಿ ಮಾಡ್ತಾರೆ ಅಂತಾದರೂ ಖಂಡಿತವಾಗಿಯೂ ನಾವು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುತ್ತೀವಿ. ವಾಣಿ ಮೇಡಮ್ ಹತ್ರ ಒಂದು ಈಗ ಹೇಳಿದ್ದು ಅದು ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ ಬರ್ತದೆ. ನಾನು ಅದಕ್ಕಿಂತ ಮುಂದೆ ಹೇಳಲಿಕ್ಕೆ ಹುಷಾರಿದ್ದಾರೆ, ಖಂಡಿತವಾಗಿ ಅದು ಮಾಡ್ತಾರೆ ಎನ್ನುವಂಥ ನಮಗೊಂದು ನಂಬಿಕೆ ಇದೆ. ಇಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಉಂಟು. ಸೊ 9 ಕೆರೆಯಿಂದ ಇಲ್ಲಿವರೆಗೆ ತುಂಬ ಮರಗಳುಂಟು ರೋಡ್ ಸೈಡ್. ಸೊ ಅದನ್ನು ಇನ್ನು ಕಟ್ಟಿದ್ರೆ ಅದಕ್ಕೆ ಬೇರೆ ಉಪಾಯ ಏನು ಮಾಡ್ತೀರಿ? PWD ಅಧಿಕಾರಿಯವರೊಂದಿಗೆ ನಾವೆಲ್ಲ ಸರ್ವೆ ಮಾಡಿದಾಗ ನಾನು ಕೂಡ ಇದೇ ಕ್ವಶನ್ ಅವರೇ ಕೇಳಿದ್ದು, ಇಷ್ಟು ದೊಡ್ಡ ಮರಗಳು ಉಂಟು, ನೀವು ಇದನ್ನೆಲ್ಲ ಕಡಿತೀರಾ ಅಂತ.
ಆಗ ಅವರ ಆನ್ಸರ್ ಹೇಗಿತ್ತು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಉಳಿಸ್ಕೊಳ್ಳುವ ಕೆಲಸ ಮಾಡ್ತೇವೆ. ಅಂತ ಸಂದರ್ಭ ಅಂದ್ರೆ ಅದು ರೋಡ್ ಮಧ್ಯದಲ್ಲಿ ಬರ್ತದೆ ಅಂತ ಆಗುವಾಗ ಅದನ್ನು ತೆರವುಗೊಳಿಸ್ತೇವೆ ವಿನಃ ಉಳಿದಂತೆ ಎಲ್ಲ ಮರಗಳನ್ನು ಎಷ್ಟರ ಮಟ್ಟಿಗೆ ಉಳಿಸ್ಕೊಳ್ಳಿಕ್ಕಾಗ್ತದೆ ಅಷ್ಟನ್ನು ಅವರು ಉಳಿಸ್ಕೊಡ್ತಾರಂತೆ. ಎಸ್, ಥ್ಯಾಂಕ್ ಯು ಮ್ಯಾಮ್. ಇನ್ಕ್ರೀಸಿಂಗ್ ಪ್ರೋಗ್ರಾಮ್ ಮಾಡ್ತೀರಾ ಅಂದರೆ ಹೈಸ್ಕೂಲಲ್ಲಿದೆ, ಪ್ರೈಮರಿಯಲ್ಲಿದೆ, ಕಾಲೇಜ್ ಮತ್ತು ಡಿಗ್ರಿಯಲ್ಲೂ ಬೇಕು ಅಂತ. ಪ್ರತಿಭೆ ಇನ್ಕ್ರೀಸ್, ನಮ್ಮ ಟ್ಯಾಲೆಂಟ್ಸ್ ಅನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರತಿಭಾ ಕಾರಂಜಿ ಅಂತಹ ಪ್ರೋಗ್ರಾಮ್ಗಳು PU ವರೆಗೆ ಇದೆ, ಬಟ್ ಡಿಗ್ರಿಗೂ ಬೇಕು ಅಂತ. ಮುಂದೆ ನಾವು ಡಿಗ್ರಿಗೆ ಹೋಗುವವರು. ಸೊ ಓಕೆ ಇದರ ಬಗ್ಗೆ ನಾನು ಮತ್ತೆ ಪ್ರೋಗ್ರಾಮ್ಸ್ ಇದ್ರೂ ಕೆಲವೊಮ್ಮೆ ರೀಚ್ ಆಗದಂತಹ ಸಂದರ್ಭ, ಅದಕ್ಕೆ ಎವ್ರಿ ಒನ್ನಿಗೂ ರೀಚ್ ಆಗುವ ಹಾಗೆ ಮಾಡ್ತೀರಾ? ಯಾವ ಪ್ರೋಗ್ರಾಮ್? ಕಲ್ಚರಲ್ ಪ್ರೋಗ್ರಾಮ್. ಅರ್ಥ ಆಗ್ಲಿಲ್ಲ. ಕಲ್ಚರ್ ಪ್ರೋಗ್ರಾಮ್ ಅನ್ನು ಎವ್ರಿ ಇಂಡಿವಿಜುವಲ್ಗೆ ಗೊತ್ತಾಗುವ ಹಾಗೆ ಮಾಡ್ತೀರಾ? ರೀಚ್ ಆಗುದಿಲ್ಲ ಅಂತ. ಸ್ಕೂಲ್ಗಳಿಗೆ ಇನ್ಫಾರ್ಮೇಶನ್ ಹೋಗ್ತದಲ್ವಾ, ನಿಮ್ಮ HMಗೆ ತಲುಪಿದ್ರೆ ಸಾಕು, ಅಲ್ಲಿಂದ ಎಲ್ಲರಿಗೂ ತಲುಪ್ತದಲ್ವಾ? ಏನ್ ಮ್ಯಾಮ್, ಇಂಥ ಯಾವುದೇ ಪ್ರೋಗ್ರಾಮ್ ಇದ್ರು, ಕಲ್ಚರಲ್ ಪ್ರೋಗ್ರಾಮ್ ಯಾವುದೇ ಇದ್ರು ಸ್ಕೂಲ್ಗಳಿಗೆ ತಲುಪ್ತದೆ. ಓಕೆ, ಸ್ಕೂಲ್ಗಳಿಗೆ ಅಂದ್ರೆ HMಗೆ ತಲುಪ್ತದೆ. ಕಾಲೇಜ್ ಅಂದ್ರೆ ನಾವು 10th ವರೆಗೆ, ಹೈಸ್ಕೂಲ್ ವರೆಗೆ ನಮ್ಮ ಅಂಡರ್ಗೆ ಬರುತ್ತೆ. PU ಅಂತ ಹೇಳುವಾಗ PU ಅನ್ನಿಗೆ ಈಗ 12th ಸ್ಟ್ಯಾಂಡರ್ಡ್ ವರೆಗೆ ಮಾಡುವ ಯೋಜನೆ ಇರುವ ಕಾರಣ ಅದನ್ನೀಗ ಸದ್ಯಕ್ಕೆ ತಗೊಳ್ಳೋದ್ರಲ್ಲಿ ಇದ್ದೇವೆ, ನಾವು ತಗೊಳ್ಳೋದ್ರಲ್ಲಿ ಇದ್ದೇವೆ. ಆದ್ರೆ ಡಿಗ್ರಿಗೆ ಆಗುವಾಗ ಅಲ್ಲಿಗೆ ನಮ್ಮ ಆಫೀಸ್ ಬರಲ್ಲ. ಬಟ್ ಏನಾಗಿದೆ ನಮಗೇನೆ ಫೀಲ್ ಆಗ್ತದೆ ಅಂದ್ರೆ ಅಲ್ಲಿ ತನಕ ಮಾತ್ರವ ನಮ್ಮ ಟ್ಯಾಲೆಂಟ್ಸ್ಗಿರುವ ಬೆಲೆ, ಮುಂದೆ ಇಲ್ವಾ ಡಿಗ್ರಿ ನಂತರ? ಓಕೆ, ನಾನು ಇದರ ಮುಂದುವರಿಸುವ ಬಗ್ಗೆ ನಾನು ಗಮನಕ್ಕೆ ತರ್ತೇನೆ, ನಾನು ಆಫೀಸಿಗೆ. ಕ್ಲಾಸ್ವರೆಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಈವನ್ ನಮ್ಮ ಪ್ರೋಗ್ರಾಮ್ಗಳಲ್ಲಿ ಸಹ ಹಾಗೆ 11th 12th ಅನ್ನು ನಾವು ಅವರು ಸ್ಕೂಲ್ ಮಕ್ಕಳು ಅಂತೇಳಿಯೇ ಗಣನೆಗೆ ತಗೊಳ್ಳೋದಿಲ್ಲ. ಆದರೆ ಅವರು 18 ವರ್ಷಕ್ಕಿಂತ ಕೆಳಗೆ ಇರ್ತಾರೆ. ಸೊ ಅವರಿಗೆ ಸ್ಪೆಷಲ್ ಆಗಿ ಲಾಸ್ಟ್ ಇಯರ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೆ ಅದನ್ನು ನಾವು ಕೊಂಡೋಗಿದ್ದೇವೆ. ಅದು ರಾಜ್ಯ ಮಟ್ಟದವರೆಗೆ ಹೋಗುತ್ತೆ. ಅದ್ರ ಉಳಿದ ಪ್ರೋಗ್ರಾಮ್ ಯಾವುದು ರಾಜ್ಯ ಮಟ್ಟದವರೆಗೆ ಹೋಗಲ್ಲ. ಇವರದ್ದು ಕಲೋತ್ಸವವನ್ನು ಕೊಂಡೋಗ್ತಾ ಇದ್ದೇವೆ ಮತ್ತು ಡಿಗ್ರಿಯನ್ನು ಆ್ಯಡ್ ಮಾಡಲಿಲ್ಲ. ಇದರ ಬಗ್ಗೆ ನಾನು ಗಮನಕ್ಕೆ ತರ್ತೇನೆ. ಈಗ ಅಲ್ಲಿ ಏಜ್ ವಯಸ್ಸನ್ನು ನೋಡ್ತಾರೆ, ಇಷ್ಟರಿಂದ ಇಷ್ಟವರೆಗೆ, ಇಷ್ಟರಿಂದ ಇಷ್ಟವರೆಗೆ ಅಂತ ಇರ್ತದೆ. ಹೇಳ್ತೇನೆ ನಾನು, ಹೇಳಿದ್ದನ್ನು ಕೇಳ್ಕೊ. ಈಗ ಮೇಡಮ್ ಹೇಳಿದ್ದು ನಾವು ಪ್ರೈಮರಿಯಿಂದ ಹಿಡಿದು 10th ಒಂದು ಸೆಕ್ಷನ್ನಲ್ಲಿ ಹೋಗ್ತದೆ. ಅಂದರೆ ಪ್ರೈಮರಿ ಸೆಕ್ಷನ್ ಬೇರೆ ಹೋಗ್ತದೆ, ಹೈಸ್ಕೂಲ್ ಅಂದರೆ 14 ವರ್ಷದ ಒಳಗಿನವರು, 14 ವರ್ಷದಿಂದ 16 ವರ್ಷದ ಒಳಗಿನವರು ಅಂತ ಆಯ್ತಾ. ಆಮೇಲೆ PUಗೆ ಬರುವಾಗ ಕೆಲವು ಮಕ್ಕಳು 17ಕ್ಕೆ ಇರ್ತದೆ, 16 ಆದರೆ PUCಗೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಬರುವುದಿಲ್ಲ. PUC ಅದಕ್ಕೆ PU ಬೋರ್ಡ್ ಬೇರೆ ಇದೆ. ಆ PU ಬೋರ್ಡಿನಿಂದ ಬೇರೆ ಮಾಡ್ತಾರೆ. ಇನ್ನು ಕಾಲೇಜ್ ಸೆಕ್ಷನ್ಗೆ ಅದು ಇಂಡಿಪೆಂಡೆಂಟ್, ಆಡಳಿತ ಮಂಡಳಿ ಇಂಡಿಪೆಂಡೆಂಟ್. ಅಲ್ಲಿ ಕಾಲೇಜಿನವರು ಅದಕ್ಕೆ ಬೇರೆ ಇದು ಮಾಡ್ತಾ ಇದ್ದಾರೆ. ಈಗ ಬೇಕಾದ್ರೆ ನೀನು ಹೋಗು, ಅಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ, ಕಾಲೇಜ್ ಲೆವೆಲ್ನಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ ಆಯಿತಾ. ನಮ್ಮ DKದ್ದು STM ಕಾಲೇಜಿನಲ್ಲಿ ನಡೀತಾ ಇದೆ. ಹೀಗೆ ಬೇರೆ ಬೇರೆ ಏಜಿನ ಮೇಲೆ ಆಯಾ ಡಿಪಾರ್ಟ್ಮೆಂಟು ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತದೆ. ಆದರೆ ನಿನಗೆ ಭಯ ಬೇಡ, ನೀನು PUCಗೆ ಹೋಗುವಾಗಲೂ ನಿನಗೆ ಚಾನ್ಸ್ ಸಿಗ್ತದೆ, ಕಾಲೇಜಿಗೆ ಹೋಗುವಾಗಲೂ ಚಾನ್ಸ್ ಸಿಗ್ತದೆ ಆಯಿತಾ. ಸರಿ, ಒಳ್ಳೆ ಉತ್ತಮ ರೀತಿಯಲ್ಲಿ ಉಂಟು. ಅದಕ್ಕೆ ಸಂಬಂಧಿಗಳಿಗೆ ಧನ್ಯವಾದಗಳು. ನನ್ನ ಹೆಸರು ಅಬ್ದುಲ್ ವಾಸಿತ್, ನಾನು ಉಚ್ಚಿಲಗುಡ್ಡೆ ಶಾಲೆಯಿಂದ. ಎಲ್ಲ ಮಕ್ಕಳಿಂದ ಧನ್ಯವಾದಗಳು. ಬರೀ ಒಂದು ಎಕ್ಸಾಮ್ ಟೈಮಲ್ಲಿ ಮಾತ್ರ ಕಟ್ಟಿರೋದು. ಅಲ್ಲಿ ಇತ್ತೀಚೆಗೆ ನಾವು ವಯರ್ ಚೇಂಜ್ ಮಾಡಿದ್ದೇವೆ ಉಚ್ಚಿಲ ಗುಡ್ಡೆ ಹತ್ರ. ಏನು ಎಂತ ಅಂತ ಯಾವ ಥರ ವ್ಯವಸ್ಥೆ ಇದೆ ಅಂತ ಅಷ್ಟೇ. ಲಾಸ್ಟ್ ಪ್ರಶ್ನೆ. ಕಲೆಕ್ಟ್ ಮಾಡ್ತೇವೆ ನಾವು. ಅದರ ಬಗ್ಗೆ ಏನಾದರೂ ಪ್ರಶ್ನೆ ಇದೆಯಾ?
ಪ್ರೈವೇಟ್ ಶಾಲೆ ಮಕ್ಕಳೊಂದಿಗೆ ಮಕ್ಕಳ ನೇರ ಮುಖಾಮುಖಿ ಸಂವಾದ ಕಾರ್ಯಕ್ರಮ ಮುಗಿತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸ್ಥಳೀಯ ರೆಹಮಾನಿಯ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ, ಉಚ್ಚಿಲ ಭೋವಿ ಆಂಗ್ಲ ಮಾಧ್ಯಮ ಶಾಲೆ, ಆನಂದಾಶ್ರಮ ಪ್ರೌಢಶಾಲೆ, ಪರಿಜ್ಞಾನ ವಿದ್ಯಾಲಯ ಪ್ರಾಥಮಿಕ ಶಾಲೆ, ಅನುದಾನಿತ ಸ್ಟೆಲ್ಲಾ ಮೇರಿಸ್ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರ, ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ, ಸಂತ ಜೋಸೆಫರ ಜಾಯ್ಲ್ಯಾಂಡ್ ಶಾಲೆ ಕೊಲ್ಯ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲ ಗುಡ್ಡೆ ಮತ್ತು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ. ಇಲ್ಲಿನ ಎಲ್ಲ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ವಿಶೇಷವಾಗಿ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮದೊಂದಿಗೆ ಸಹಕರಿಸಿದ ಎಲ್ಲ ಇಲಾಖೆಯ ಮುಖ್ಯಾಧಿಕಾರಿಗಳಿಗೂ ವಿಶೇಷವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನಮ್ಮ ಜೊತೆ ಮಾತನಾಡಲಿದ್ದಾರೆ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಲ್ವಾ. ಇವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೀನಿ. ಮುದ್ದು ಮಕ್ಕಳೇ, ಬಹುಶಃ ನಾನು ತಿಳ್ಕೊಂಡಾಗೆ ಎಲ್ಲ ಕ್ವಶನ್ ಕೇಳಿದ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾವು ಇವತ್ತು ಪುರಸಭಾ ವತಿಯಿಂದ ಅಭಿನಂದಿಸ್ತೇವೆ. ಇದಕ್ಕಾಗಿ ಪ್ರಯತ್ನ ಪಟ್ಟ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರನ್ನು ಕೂಡ ಅಭಿನಂದಿಸ್ತೇವೆ. ಒಟ್ಟು 30 ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳಿದ್ದೀರಾ. ಈ ಎಲ್ಲ ಕ್ವಶನ್ಗಳಿಗೆ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಸ್ಪಂದಿಸ್ತಾರೆ. ಹಾಗೆ ನಮ್ಮ ಪುರಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಪುರಸಭೆಯಿಂದ ಇದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗೆ ಕುಪ್ಪಲ ಪಿಲಾರ್ ಶಾಲೆಯ ವಿದ್ಯಾರ್ಥಿಯೊಬ್ಬರು, ನಾವು ಕೂಡ ನಿಮ್ಮ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ವಿದ್ಯಾರ್ಥಿಗಳ ಮೂಲಕ ಪಬ್ಲಿಕ್ಕಿಗೆ ಮನವಿಯನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ವಿಷಯವನ್ನು ಹೇಳಿದ್ದೀರಿ. ಇದಕ್ಕೆ ಬರುವ ವಾರದಲ್ಲೇ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ಅಂತ ಹೇಳ್ತೇವೆ. ಹಾಗೆ ಉಳಿದಂತೆ ಕುಂಪಲ ಶಾಲೆಯ ಅನೇಕ ಸಮಸ್ಯೆಗಳು ಒಟ್ಟಿಗೆ ಬಂದಿದೆ. ಇದನ್ನೆಲ್ಲ PWD ಇಲಾಖೆಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಎಲ್ಲ ನಮ್ಮ ಮನವಿಯನ್ನು ಕೊಡ್ತೇವೆ. ಒಂದು ವೇಳೆ ಅವರು ಪರಿಹರಿಸದಿದ್ದರೆ ಆ ವಾರ್ಡಿನ ಕೌನ್ಸಿಲರ್ಗಳ ಅಭಿಪ್ರಾಯವನ್ನು ತಗೊಂಡು ಪುರಸಭೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ, ಒಂದು ಒಳ್ಳೆಯ ಸಂವಾದ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಏರ್ಪಡಿಸಲು ಸಹಕರಿಸಿದ ಕಮಲಾ ಮೇಡಮ್, ಹಾಗೆಯೇ ಎಲ್ಲ ಇಲಾಖೆಯವರಿಗೆ ಮತ್ತು ಈ ಶಾಲೆ, ಮುಖ್ಯವಾಗಿ ಈ ಶಾಲೆಯಲ್ಲಿ ನಮ್ಮ ಪುರಸಭಾ ಹಾಲ್ ತುಂಬ ಸಣ್ಣದಾದ ಕಾರಣ ಬೇರೆ ಕಡೆ ಮಾಡಿ ಅಂತ ಹೇಳುವಾಗ ನಮಗೆ ಮೊದಲಿಗೆ ಹೊಳೆದದೆ ಆನಂದಾಶ್ರಮ ಶಾಲೆಯ ಅಧ್ಯಾಪಕ ವೃಂದದವರು. ಇವರಿಗೆ ಕೇಳಿಕೊಂಡಾಗ ಬಹಳ ನಮಗೆ ಸೂಕ್ತವಾಗಿ ಸ್ಪಂದಿಸುವ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಪುರಸಭೆಯ ವತಿಯಿಂದ ಆಭಾರಿಗಳು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಮಕ್ಕಳಿಗೆ ಮುಂದಿನ ಹಂತದಲ್ಲಿ ಬಹುಶಃ ಏಪ್ರಿಲಿಂದ ನಂತರ ಹೊಸ ವರ್ಷ, ಆ ಹೊಸ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಪುರಸಭೆ ವತಿಯಿಂದ ಖಂಡಿತವಾಗಿಯೂ ಯಶಸ್ವಿಯಾಗಿ ನಡೆಸಿಕೊಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಎಲ್ಲ ಮಕ್ಕಳು ಸಂತೋಷ ಪಟ್ಟಿದ್ದೀರಿ ಅಂತ ತಿಳ್ಕೊಳ್ತೇವೆ ನಾವು. ನಿಮ್ಮ ಭವಿಷ್ಯದಲ್ಲಿ ಖಂಡಿತವಾಗಿಯೂ ನಾವೆಲ್ಲ ಸಹಕರಿಸಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ನನಗೆ ಕೊಟ್ಟ ಅವಕಾಶಕ್ಕಾಗಿ ಅವರಿಗೆ ಇದೀಗ ಯಾರಾದರೂ ಇಲಾಖೆಯವರು ಸ್ವಲ್ಪ ಮಾತನಾಡುವುದಿದ್ರೆ ಮುಂದೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಜೊತೆಗೆ ಸಮಯದ ಅಭಾವ ಕೂಡ ಇದೆ. ಅವಕಾಶ ನಾನೇ ಕೇಳ್ಕೊಂಡಿದ್ದೆ, ಯಾಕಂದರೆ ಮುಖ್ಯವಾದ ಒಂದು ವಿಚಾರ ನನಗೆ ಹೇಳಬೇಕಿದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಇವತ್ತಿಂದ ಶಾಲೆಗಳಲ್ಲಿ ಮಕ್ಕಳ ಗಣತಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇವತ್ತಿನಿಂದ 13 ತಾರೀಕು ತನಕ. ಈ ಕಾರ್ಯಕ್ರಮ ಇವತ್ತಿನಿಂದ ಅಲ್ಲ, ಕಳೆದ ವರ್ಷವೇ ಒಂದು ಪತ್ರಿಕೆಯವರು ಮಕ್ಕಳ ಶಿಕ್ಷಣದ ಬಗ್ಗೆ, ಶಿಕ್ಷಣದ ಹಕ್ಕಿನ ಬಗ್ಗೆ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಇದನ್ನು ಇಟ್ಕೊಂಡು ಹೈಕೋರ್ಟ್ ಸ್ವ ಇಚ್ಛೆಯಿಂದ ಒಂದು ಕೇಸ್ ದಾಖಲಿಸಿ ನಮ್ಮ ಇಲಾಖೆ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಇದರ ಬಗ್ಗೆ ಕಮಿಷನರ್ ಅವರೇ ಖುದ್ದಾಗಿ ಉತ್ತರಿಸಬೇಕಾಗಿದೆ. ಹಾಗಾಗಿ ಆವಾಗ ನಮ್ಮ ಸಭೆ ಕರೆದು ಇದರ ಬಗ್ಗೆ ಚರ್ಚಿಸ್ತಾ ಇದೆ. ಸೊ ಅದಕ್ಕಾಗಿ ನಾವು ಉತ್ತರಿಸಬೇಕು. ಕಳೆದ ಆಗಸ್ಟಿಂದ ನಾವೆಲ್ಲ ಶಾಲೆಗಳಿಂದ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೇವೆ.
7 ದಿನಗಳ ಕಾಲ ಸತತವಾಗಿ ಗೈರು ಹಾಜರಾದ ಮಕ್ಕಳು ಶಾಲೆಯಲ್ಲಿದ್ದರೆ ಅವರ ವರದಿಯನ್ನು ನಾವು ಕೇಳ್ತಾ ಇದ್ದೇವೆ. ಆ ಮಕ್ಕಳು ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ ಎಂಬ ಬಗ್ಗೆ, ಅದರ ಬಗ್ಗೆ ನಾವು ಮಕ್ಕಳ ಜಾಡನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಜೊತೆ ವೆಲ್ಲೋರೋಡಿ ಸಂಸ್ಥೆಯವರು ಕೂಡ ಸಹಕರಿಸ್ತಾ ಇದ್ದಾರೆ. ಇದು ಒಂದು ವಿಚಾರ ಆದರೆ, ಇದು ಮುಂದುವರೆದ ಕತೆ. ಇದು ಒಂದು ವಿಚಾರ ಆದರೆ, ಈ ಗಣತಿಯಲ್ಲಿ ಇವತ್ತಿನಿಂದ 13 ತಾರೀಕು ತನಕ ನಡೆಯುವಂತಹ ಗಣತಿ, ಇದು ಮನೆ ಗಣತಿ ಅಲ್ಲ, ಮಕ್ಕಳ ಗಣತಿ. ಇದರಲ್ಲಿ ನಾವು 2 ವಿಚಾರಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೇವೆ. ಒಂದನೇ ವಿಚಾರ, ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ನಿಮ್ಮ ಪರಿಸರದಲ್ಲಿ, ನಿಮ್ಮ ನೆರೆಹೊರೆಯಲ್ಲಿ ಇಷ್ಟರವರೆಗೆ ಶಾಲೆಗೆ ದಾಖಲಾಗದೇ ಇರುವಂತಹ ಮಕ್ಕಳು ಇದ್ದರೆ, ಅಂದರೆ ನಮಗೆ ಶಿಕ್ಷಣ ಹಕ್ಕು ಪಡೆಯುವಂಥ ಮಕ್ಕಳು ಇರುವುದು 6ರಿಂದ 14 ವರ್ಷದೊಳಗಿನ ಮಕ್ಕಳು. ಆ ವಯೋಮಿತಿಯ ಮಕ್ಕಳು ನಿಮ್ಮ ನೆರೆಹೊರೆಯಲ್ಲಿ, ನಿಮ್ಮ ಪರಿಸರದಲ್ಲಿ, ಅಂದರೆ ಕಟ್ಟಡ ಕಾರ್ಮಿಕರ ಮಕ್ಕಳಾಗಿರ್ಬೋದು, ವಲಸೆ ಬಂದಿರ್ತಾರೆ ನಾರ್ತಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕಿಂದ ವಲಸೆ ಬಂದಿರ್ತಾರೆ. ಸ್ವಲ್ಪ ಸಮಯಕ್ಕಾಗಿ ಅವರು ಇಲ್ಲಿ ಬಂದಿರ್ತಾರೆ. ಒಂದು ರೋಡ್ ಕೆಲಸಕ್ಕಾಗಿರ್ಬೋದು, ಕಟ್ಟಡ ಕೆಲಸಕ್ಕಾಗಿರ್ಬೋದು, ಕಾರ್ಮಿಕರ ಮಕ್ಕಳು ಅವರು ಕೆಲಸ ಮಾಡ್ತಾ ಇರ್ಬೋದು. ಇಂತಹ ಮಕ್ಕಳು ನಿಮ್ಮ ಗಮನಕ್ಕೆ ಬಂದಿದ್ದರೆ ದಯವಿಟ್ಟು ಪಕ್ಕದಲ್ಲಿರುವ ಶಾಲೆಗೆ ಮಾಹಿತಿ ಕೊಡಿ. ಆ ಶಾಲೆಯ ಮುಖ್ಯೋಪಾಧ್ಯಾಯರು ನಮಗೆ ಮಾಹಿತಿ ಕೊಡ್ತಾರೆ. ನಾವು ತಂಡ ಮಾಡಿಕೊಂಡು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಆ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವಂತಹ ಕೆಲಸವನ್ನು ಮಾಡ್ತೇವೆ. ಇದು ಒಂದು, ಇಷ್ಟರವರೆಗೆ ಶಾಲೆಗೆ ದಾಖಲಾಗದೇ ಇರುವಂತಹ ಮಕ್ಕಳು. ಇನ್ನೊಂದು, ಶಾಲೆಗಳಿಗೆ ನಾವು ಹೇಳಿದ್ದೇವೆ, ಮಕ್ಕಳು ಆಲ್ರೆಡಿ ಶಾಲೆಗೆ ದಾಖಲಾಗಿದ್ದಾರೆ, ಆದರೆ ಸಾಧಾರಣ 6 ತಿಂಗಳಿಗಿಂತ ಮೇಲ್ಪಟ್ಟು ಶಾಲೆಗೆ ಬಂದಿಲ್ಲ. ದಾಖಲಾಗಿದ್ದಾರೆ, ಆದರೆ ಶಾಲೆಗೆ ಬಾರದೆ 6 ತಿಂಗಳು ಜಾಸ್ತಿ ಆಯಿತು. ಇದು ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ, ಶಿಕ್ಷಕರಿಗೆ ಈ ವಿಚಾರ ಗೊತ್ತಿದೆ. ದಯವಿಟ್ಟು ಈ ಬಗ್ಗೆ ಕೂಡ ಮಾಹಿತಿ ನಮಗೆ ಕೊಡಿ. ಆ ಮಕ್ಕಳು ಎಲ್ಲಿ ಹೋದರು, ಏನಾದರೂ ಎಂಬ ಬಗ್ಗೆ ನಾವು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತೇವೆ. ಈ ಬಗ್ಗೆ ಕೂಡ ನಾವು ವರದಿಯನ್ನು ಆದಷ್ಟು ಬೇಗ ಸಂಗ್ರಹಿಸಿ ಆನ್ಲೈನಲ್ಲಿ ದಾಖಲಿಸಲಿಕ್ಕಿದೆ. ಮತ್ತು ನಮ್ಮ ಅಧಿಕಾರಿಗಳ ಮೂಲಕ ನಾವು ಕಮಿಷನರ್ ಅವರಿಗೆ ಫೋಟೋ ಸಹಿತ ವರದಿ ಕೊಡಲಿಕ್ಕಿದೆ. ಅಂದರೆ ಕೋರ್ಟ್ ಕೇಳ್ತಾ ಇದೆ, ಶಿಕ್ಷಣ ಇಲಾಖೆಯವರು ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಿದ್ದೀರಿ ಅಂತೇಳಿ. ಸೊ ನಾವು ಈ ಬಗ್ಗೆ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಫೋಟೋ ಸಹಿತ ವರದಿಯನ್ನು ನಾವು ಕೊಡಲಿಕ್ಕಿದೆ. ಹಾಗಾಗಿ ನಾನು ಕೆಲವೊಂದು ಈ ಬಗ್ಗೆ, ಮಕ್ಕಳ ಗಣತಿಯ ಬಗ್ಗೆ ಇರುವಂತಹ ಕೆಲವು ಸುತ್ತೋಲೆಯನ್ನು ತಂದಿದ್ದೇನೆ. ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೆ ಮತ್ತು ಇಲ್ಲಿ ನೆರೆದಿರುವಂತಹ ಅಧಿಕಾರಿಗಳಿಗೆ ನಾನು ಕೊಡ್ತಾ ಇದ್ದೇನೆ. ದಯವಿಟ್ಟು ಸಾಧ್ಯ ಇದ್ದವರು ಯಾರಾದರೂ ಫೋಟೋ ತೆಗೀರಿ. ಈ ಫೋಟೋವನ್ನು ನಾನು ಹೈಕೋರ್ಟಿಗೆ ಸಬ್ಮಿಟ್ ಮಾಡಬೇಕಿದೆ. ವೀಣಾ ಡೈಸ ಶಿಕ್ಷಣ ಇಲಾಖೆಯಿಂದ ಇಲ್ಲಿನ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿ ಅವರಿಗೆ ಸುತ್ತೋಲೆಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಸಹಕಾರವನ್ನು ನಾನು ಕೊಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ನಮ್ಮ ಹೆಸರು ಸುರೇಖಾ ಅಂತೇಳಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇದೆ ನಮ್ಮ ಇಲಾಖೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವಿಂಗ್ ಆಗಿ ಅದು ಕಾರ್ಯನಿರ್ವಹಿಸ್ತದೆ. ಅದು ಜಿಲ್ಲಾಧಿಕಾರಿಗಳ ಕಚೇರಿ, DC ಆಫೀಸ್ ಗೊತ್ತಿದೆಯಲ್ಲ ಎಲ್ಲರಿಗೆ, ಅಲ್ಲಿ 1st ಫ್ಲೋರಲ್ಲಿ ಇದೆ ಅದರ ಆಫೀಸ್. ಈಗ ನಮ್ಮದು ಡ್ಯೂಟೀಸ್ ಏನು ಅಂತ ಹೇಳಿದರೆ, 18 ವರ್ಷದೊಳಗೆ ಇರುವ ಮಕ್ಕಳ ಬಗ್ಗೆ ನಾವು ಕೆಲಸ ಮಾಡ್ತೇವೆ. 18 ವರ್ಷದೊಳಗಿರುವ ಮಕ್ಕಳು ಅಂತ ಹೇಳಿದರೆ, ಒಂದು ಎಲ್ಲರಿಗೂ ಪೇರೆಂಟ್ಸ್ ಇರುವ ಮಕ್ಕಳು ಅಲ್ಲ, ಅವರನ್ನು ಬಿಟ್ಟು ಯಾರಿಗೆ ತಮ್ಮ ಮಕ್ಕಳನ್ನು ನೋಡಲಿಕ್ಕೆ ಯಾರು ಅಸಹಾಯಕರು, ಬೀದಿಯಲ್ಲಿರುವ ಮಕ್ಕಳು, ಭಿಕ್ಷುಕ ಮಕ್ಕಳು, ಏಕಪೋಷಕ ಮಕ್ಕಳು, ಇಂಥ ಮಕ್ಕಳು ನಮ್ಮ ವ್ಯಾಪ್ತಿಗೆ ಬರ್ತಾರೆ. ಈಗ ಪೋಷಕರು ಇರ್ತಾರೆ, ಸಿಂಗಲ್ ಪೇರೆಂಟ್ಸ್ ಇರುವಂತಹವರಿಗೆ ತಮ್ಮ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಆದರೆ ಅವರು ಮಕ್ಕಳ ಕಲ್ಯಾಣ ಸಮಿತಿಗೆ ಒಂದು ಅರ್ಜಿಯನ್ನು ಕೊಡಬಹುದು. ಇಲ್ಲ ಚೈಲ್ಡ್ ಲೈನ್ ನಂಬರ್ ಎಲ್ರಿಗೂ ಗೊತ್ತಿದೆ ಅಲ್ಲ, ಸ್ವರನೇ ಬರ್ತೆ ಅಲ್ಲ, ಚೈಲ್ಡ್ ಲೈನ್ ನಂಬರ್ ಗೊತ್ತಿದೆಯಾ? ಎಷ್ಟು? ವೆರಿ ಗುಡ್. 1098ಗೆ ಕಾಲ್ ಮಾಡಿ ಹೇಳಿ, ನಮ್ಮ ಮನೆ ಪಕ್ಕ ಹೀಗೆ ಇದೆ, ಇಂಥ ಫ್ಯಾಮಿಲೀಸ್ ಇದೆ, ಅಸಹಾಯಕರು ಅಂತ ಹೇಳಿಕೊಂಡು ಅಂಥ ಮಕ್ಕಳಿಗೆ ನಾವು ವಸತಿ, ವಿದ್ಯಾಭ್ಯಾಸ ಹಾಗೂ ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ 2 ಸ್ಕೀಮ್ಸ್ ಇದೆ. ಒಂದು ವಿಶೇಷ ಪಾಲನಾ ಯೋಜನೆ ಅಂತ ಹೇಳಿಕೊಂಡು, ವಿಶೇಷ ಪಾಲನಾ ಯೋಜನೆ ಅಂತ ಹೇಳಿದರೆ HIV ಸೋಂಕಿತ ಫ್ಯಾಮಿಲೀಸ್ ಇರ್ತಾರಲ್ಲ, ಅವರ ಮಕ್ಕಳಿಗೆ ಎಜುಕೇಷನ್ ಮತ್ತು ಅವರ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಇಲಾಖೆಯಿಂದ 1,000 ಹಾಗೆ ಧನ ಸಹಾಯವನ್ನು ಕೊಡ್ತೇವೆ. ಅದು 18 ವರ್ಷದೊಳಗಿನ ಮಕ್ಕಳಿಗೆ ಸಿಗ್ತದೆ. ಅವರಿಗೆ 18 ವರ್ಷ ಆಗುವ ತನಕ ಆ ಧನ ಸಹಾಯವನ್ನು ನೀಡುತ್ತೇವೆ. ಇನ್ನೊಂದು
ಪ್ರಾಯೋಜಕತ್ವ ಯೋಜನೆ ಅಂತ ಹೇಳ್ಕೊಂಡು ಇದನ್ನು ಯಾರು ಅಸಹಾಯಕ ಕುಟುಂಬಸ್ಥರ ಮಕ್ಕಳಿದ್ದಾರೆ ಅವರನ್ನು ಫ್ಯಾಮಿಲಿಯಲ್ಲೇ ಇದ್ದುಕೊಂಡು ಅವರಿಗೆ ಎಜುಕೇಶನ್ ಅನ್ನು ಕೊಡುವ ವ್ಯವಸ್ಥೆಗೆ ನಾವು ಸಹಕಾರವನ್ನು ನೀಡುವಂಥದ್ದು. ಅದಕ್ಕೆ ನಾವು ತಿಂಗಳಿಗೆ 1,000 ಹಾಗೆ ಒಬ್ಬ ವಿದ್ಯಾರ್ಥಿಗೆ 3 ವರ್ಷ ತನಕ ನಾವು ಧನ ಸಹಾಯವನ್ನು ಕೊಡ್ತಾ ಇದ್ದೇವೆ. ಸಮಯದ ಅಭಾವ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಮೇಡಮ್ ಹೇಳಿದ್ರು, ಒಂದು 6 ತಿಂಗಳ ತನಕ ಯಾರು ಮಕ್ಕಳು ಸ್ಕೂಲ್ಗೆ ಬರ್ತಾ ಇಲ್ಲ ಅವರದೊಂದು ಜನಗಣತಿಯನ್ನು ಮಾಡ್ತಾ ಇದ್ದೀರಿ ಅಂತ. ಅದೇ RTE ನಿಯಮದ ಪ್ರಕಾರ ಯಾವ ಮಕ್ಕಳು ಸ್ಕೂಲಿಗೆ ಕಂಟಿನ್ಯೂಸ್ ಆಗಿ 7 ದಿವಸ ಬರ್ತಾ ಇಲ್ಲ ಅವರ ಬಗ್ಗೆ ಮಾಹಿತಿಯನ್ನು ಕೂಡ ಆಯಾಯ ಸ್ಕೂಲಿದ್ದು ಉಪಾಧ್ಯಾಯರು ಕೊಡಬೇಕಾಗ್ತದೆ. ಅದನ್ನು ನೀವು ಸಂಬಂಧಪಟ್ಟ ಇಲಾಖೆಯವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಮಾಡಬೇಕು. ಮತ್ತು ನಿಮ್ಮಿಂದ ಯಾವಾಗ ಅದು ಇನ್ನೂ ಆಗುವುದಿಲ್ಲ, ಪೋಷಕರು ನಿಮಗೆ ಸಹಕರಿಸುವುದಿಲ್ಲ ಅಂತಾದರೆ ಮಕ್ಕಳ ಕಲ್ಯಾಣ ಸಮಿತಿ ಯಾವತ್ತೂ ನಿಮ್ಮ ಬೆಂಬಲಗಿದೆ, ನೀವು ಅಲ್ಲಿ ಒಂದು ಅರ್ಜಿಯನ್ನು ದಾಖಲಿಸಬಹುದು. ಇನ್ನೊಂದು ಮಕ್ಕಳ ಸುರಕ್ಷಾ ನೀತಿ ಅಂತ ಇದೆ 2016. ಎಲ್ಲ ಶಾಲೆಗಳು ಕಡ್ಡಾಯವಾಗಿ ಮಕ್ಕಳ ಸುರಕ್ಷತಾ ನೀತಿಯನ್ನು ಪಾಲಿಸಿಯನ್ನು ನೀವು ರಚಿಸಬೇಕು. ಮೇಡಮ್ ಅದರ ಬಗ್ಗೆ ನೀವು ಇನ್ನೂ ಸಹ ಅವರಿಗೆ ಎಲ್ಲ ಟೀಚರ್ಸ್ನವರಿಗೆ ಹೇಳಿದರೆ ಒಳ್ಳೆಯದು, ಎಲ್ಲ ಸ್ಕೂಲ್ನವರಿಗೂ ಸಹ. ಇದರಲ್ಲಿ ಮಕ್ಕಳ ರಕ್ಷಣೆ ಬಗ್ಗೆ ಮಾತ್ರ ನೀವು ನಿಮ್ಮದೇ ಆದಂತಹ ನಿಯಮಗಳನ್ನು ರಚಿಸಿಕೊಂಡು ಮಕ್ಕಳನ್ನು ಯಾವ ರೀತಿ ಶಾಲೆಯೊಳಗೆ ಒಂದು ಸುರಕ್ಷಿತವಾಗಿ ಇಡ್ಬೋದು ಅಂತ ಹೇಳಿ ನೀವೊಂದು ನಿಯಮವನ್ನು ರಚಿಸಿ ಅದರ ಒಂದು ಕಮಿಟಿಯನ್ನು ಮಾಡಬೇಕು. ಇದು ರಾಜ್ಯ ಸರ್ಕಾರದ ಸುತ್ತೋಲೆಯ ಇದರ ಬಗ್ಗೆ ಇದೆ. ಇನ್ನೊಂದು ಸುರಕ್ಷಾ ನೀತಿ ಆಗಿದೆ ಅಂತಾದರೆ ನನಗೆ ಇದು ಈ ರೀತಿಯಾಗಿ ಕಾಣಲಿಕ್ಕೆ ಸಿಗಬಾರ್ದು. ಒಂದು ಮಕ್ಕಳು ಯಾವ ಟೈಮಲ್ಲೂ ಇದು ಮುಟ್ಟಿದ್ರೆ ಏನಾದರೂ ಅಪಾಯ ಆಗುವ ಸಂಭವ ಜಾಸ್ತಿ. ಅದಕ್ಕೋಸ್ಕರ ಶಾಲಾ ಮಂಡಳಿ ಹಾಗೂ ಸರ್ನವರ ಹತ್ರ ಸೇರಿಕೊಂಡು ಇದಕ್ಕೆ ಒಂದು ಬಾಗಿಲನ್ನು ಮಾಡುವುದು ಸೂಕ್ತ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆ. ಶಾಲೆಯ ಹೆಸರಲ್ಲಿ ರಮಾನಂದಾಶ್ರಮ ಕೊಲ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕುಂಪಲ ಇವರಿಗೂ ಕೂಡ ಧನ್ಯವಾದಗಳು. ನಮ್ಮ ಸಂವಾದದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಕಾರಣ. ಇದೀಗ ಪೊಲೀಸ್ ಇಲಾಖೆಯಿಂದ ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಇವಾಗ ಮಕ್ಕಳು ನಮ್ಮ ಗಮನಕ್ಕೆ ತಂದಿದ್ದು ಗಾಂಜಾ ಕೇಸು ಮತ್ತು ಟ್ರಾಫಿಕ್ ಬಗ್ಗೆ. ಸೊ ಗಾಂಜಾ ಬಗ್ಗೆ ತುಂಬ ಅವೇರ್ನೆಸ್ ಅನ್ನು ಕೊಡ್ತಾ ಇದ್ದೀವಿ. ಪ್ರತಿ ಸ್ಕೂಲ್ಗೂ ಹೋಗಿ ಗಾಂಜಾದ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಇದೆ. ಹಾಗಾಗಿ ನಾವು ನಮಗೆ ಟೈಮ್ ಸಿಕ್ಕಾಗ ಟೈಮ್ ಯಾವಾಗ ಸಿಗುತ್ತೆ ಅವಾಗೆಲ್ಲ ಸ್ಕೂಲಿಗೆ ವಿಸಿಟ್ ಮಾಡಿ ಗಾಂಜಾದ ಬಗ್ಗೆ ಏನೆಲ್ಲ ಅನಾಹುತಗಳಾಗುತ್ತೆ, ಯಾಕೆ ತಗೋಬಾರ್ದು ಅನ್ನೋದ್ರ ಬಗ್ಗೆ. ಮಾರಾಟ ಮಾಡೋದಂತೂ ಕಡ್ಡಾಯವಾಗಿ ಕಾನೂನಿನ ರೀತಿಯಲ್ಲಿ ಅದನ್ನು ನಿಷೇಧಿಸಲಾಗಿದೆ. ಆದರೂ ಕೆಲವು ಜನ ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಮಾರಾಟ ಮಾಡ್ತಿದ್ದಾರೆ ಮತ್ತು ಬೆಳೆಸ್ತಾ ಇದ್ದಾರೆ. ಅದನ್ನು ಇನ್ನೊಂದು ಕಡೆ ಸಾಗಾಟ ಮಾಡ್ತಿದ್ದಾರೆ. ಅದನ್ನೆಲ್ಲ ಕೆಲವು ಜನ ಈಗ ನಿಮ್ಮಿಂದಲೇ ನಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಎಲ್ಲ ಸ್ಥಳಗಳಲ್ಲೂ ಪೊಲೀಸರು ಇಲ್ಲ, ಎಲ್ಲದಲ್ಲೂ ಇರೋದು ಜನರೇ ಇದ್ದಾರೆ. ಜನರೇ ನಮಗೆ ಮಾಹಿತಿ ಕೊಡೋದು, ಇಲ್ಲಿ ಈ ಥರ ಗಾಂಜಾ ಮಾರ್ತಿದ್ದಾರೆ ಮೇಡಮ್ ನೀವು ಹೋಗಿ ಅಂತ ಪೊಲೀಸ್ ಸ್ಟೇಷನ್ಗೆ ಕಾಲ್ ಕೊಟ್ಟು ಅವ್ರು ಇನ್ಫಾರ್ಮೇಶನ್ ಕೊಟ್ಟಾಗ ಮಾತ್ರ ನಾವು ಆ ಸ್ಪಾಟಲ್ಲಿ ರೀಚ್ ಆಗ್ತಿದ್ದೀವಿ. ಕೆಲವೊಂದು ನಮಗೆ ಮಾಹಿತಿ ಬರುತ್ತೆ, ಗುಪ್ತ ಮಾಹಿತಿ ಬರುತ್ತೆ, ಅಲ್ಲೇನೋ ನಡೀತಾ ಇದೆ ಅಂತ ಆ ಮಾಹಿತಿ ದೊರೆತ ತಕ್ಷಣ ನಾವು ಆ ಸ್ಥಳಕ್ಕೆ ಹೋಗಿ ಅದ್ರ ಬಗ್ಗೆ ಕ್ರಮ ತಗೊತಿದ್ದೀವಿ. ಸೊ ಮಕ್ಕಳೇ, ನಿಮಗೂ ಕೂಡ ನಾನು ಹೇಳೋದು ಇಷ್ಟೇ, ನಿಮ್ಮ ಕಣ್ಣಿಗೆ ಏನಾದರೂ ಆ ಥರ ಕಂಡು ಬಂದರೆ ಇಮ್ಮಿಡಿಯೇಟ್ ಆಗಿ 100ಗೆ ಕಾಲ್ ಮಾಡಿ. ನಿಮ್ಮ ಹೆಸರು ಹೇಳಬೇಡಿ, ನೀವು ಯಾವುದು ಹೇಳೋದು ಬೇಡ, ಜಸ್ಟ್ 100ಗೆ ಕಾಲ್ ಮಾಡಿ. ಅದು ವೈರ್ಲೆಸ್ ಅಲ್ಲಿ ಮಂಗಳೂರು ಇದರಲ್ಲಿ ಹೋಗುತ್ತೆ, ಆಫೀಸ್ಗೆ ಹೋಗುತ್ತೆ. ಅವರು ನಮ್ಗೆ ಹೇಳ್ತಾರೆ, ನೀವು ಹೋಗಿ ನಮ್ಮ ಸ್ಟೇಷನ್ಗೆ ಕಾಲ್ ಕೊಟ್ಟು ಹೇಳ್ತಾರೆ, ನಮ್ಮ ವ್ಯಾಪ್ತಿಯಲ್ಲಿ ಬರೋದಿದ್ರೆ ನಮಗೆ ಕಾಲ್ ಕೊಟ್ಟು ಹೇಳ್ತಾರೆ, ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಹೀಗಾಗ್ತಿದೆ ಅಂತ. ಸೊ ನಾವು ನಿಮ್ಮನ್ನೇ ಯಾರು ಹೇಳಿದ್ದಾರೆ ಅಂತ ನಾವೆಂತೂ ಕೇಳೋದಿಲ್ಲ. ಸೊ ಆ ಸ್ಪಾಟಿಗೆ ಬಂದು ನಾವು ಅದನ್ನು ಪೂರ್ಣವಾಗಿ ನೋಡಿ ತನಿಖೆ ಮಾಡಿ ಕ್ರಮವನ್ನು ಕೈಗೊಳ್ತೀವಿ. ಇನ್ನು ಟ್ರಾಫಿಕ್ ಬಗ್ಗೆ ಅಂದರೆ ಹೆಲ್ಮೆಟ್ ಫಸ್ಟ್ ನಮ್ಮಿಂದನೇ ಸ್ಟಾರ್ಟ್ ಆಗಲಿ. ಫಸ್ಟ್ ನೀವು ನಿಮ್ಮ ಮನೆಯಿಂದ ಬಿಡಬೇಕಾದ್ರೆ ಅಪ್ಪ ಅಮ್ಮಗೆ ಹೇಳಿ, ನೀವು ಸ್ಕೂಲಿಗೆ ಹೋಗೋ ಟೈಮಿಗೆ ನೀವು ಗಾಡಿಯಲ್ಲಿ ಹೋಗ್ತೀರಾ, ಹೇಗೆ ಹೋಗ್ತೀರಾ? ನೀವು ವಿತೌಟ್ ಹೆಲ್ಮೆಟ್ ಹೋಗ್ತೀರಾ, ಹೌದಲ್ವಾ? ಎಷ್ಟು ಜನ ವಿತ್ ಹೆಲ್ಮೆಟ್ ಹೋಗ್ತೀರಾ ಸ್ಕೂಲ್ಗೆ? ವ್ಯಾನ್ ಬಿಟ್ಟು ಅಪ್ಪ ಅಮ್ಮ ಎಲ್ಲ ನಿಮಗೆ ಸ್ಕೂಟಿ ಮೇಲೆ ಕರ್ಕೊಂಡು ಹೋಗ್ತಾರೆ, ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ, ವಿತೌಟ್ ಹೆಲ್ಮೆಟ್ ಹೋಗ್ತೀರಾ. ಎಷ್ಟೋ ಜನ ನೋಡ್ತೀವಿ ನಾವು. ಈವನ್ ಅಪ್ಪ ಅಮ್ಮದು ಅವರಂತೂ ನಿಮಗೆ ಹೇಳೋದಿಲ್ಲ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಸೊ ಈಗ ನಿಮ್ಮಿಂದನೇ ಸ್ಟಾರ್ಟ್ ಮಾಡಿ. ನೀವು ಮನೆಗೆ ಹೋದ ತಕ್ಷಣ ನಿಮ್ಮವರಿಂದ ನೀವು ಸ್ಕೂಲಿಗೆ ಹೋಗುವಾಗ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ, ಮೊದಲು ಸ್ಟಾರ್ಟ್ ನಿಮ್ಮಿಂದನೇ ಆಗಲಿ. ವಿತ್ ಹೆಲ್ಮೆಟ್ ಹೋಗಿ, ವಿತ್ ಇಬ್ರು ಫ್ರಂಟ್ ಬ್ಯಾಕ್ ಇಬ್ರು ವಿತ್ ಹೆಲ್ಮೆಟ್ ಇಂದ ಹೋಗಿ. ಮತ್ತೆ ನಮಗೆ ಸೈನ್ಸ್ ರೋಡ್ ಸಿಗ್ನಲ್ಸ್ ಅವನ್ನ ನಾವು ಸ್ವಲ್ಪ ನೀವು ಅಳವಡಿಸ್ಕೊಳ್ಳಿ.
ಕೆಲವೊಂದು ಕಡೆ ಟರ್ನ್ ಆಗ್ತಿರ್ತೀವಿ, ಶಾರ್ಟ್ ರಸ್ತೆ ಇದೆ, ಕೆಲವೊಂದು ಕಡೆ ಚಿಕ್ಕದಾದ ರಸ್ತೆ ಇದೆ ಅಂತ ಕೆಲವೊಬ್ರು ಹೇಳಿದ್ರಿ. ಅಂತ ಸಿಚುವೇಶನ್ನಲ್ಲಿ ನೀವು ಸಿಗ್ನಲ್ಸ್ಗಳನ್ನ ಹಾಕೊಳ್ಳಿ. ರೈಟ್ ಹೋಗೋದು, ಲೆಫ್ಟ್ ಕೆಲವೊಬ್ರು ಹಾಕೋದೇ ಇಲ್ಲ. ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಹಿಂದೆ ಬರೋರನ್ನ ಗುದ್ಬಿಡ್ತಾರೆ. ಸೊ ಆಕ್ಸಿಡೆಂಟ್ಸ್ ಆಗುತ್ತೆ. ಇನ್ನೊಂದು ಆಕ್ಸಿಡೆಂಟ್ ಆದಾಗೆ ನೀವು ಆ ವೆಹಿಕಲ್ ಅನ್ನ ಯಾರು ರ್ಯಾಶ್ ಆಗಿ ಹೋಗ್ತಾರೆ, ಯಾರು ನಿಮ್ಮ ವೆಹಿಕಲ್ ಅನ್ನ ಹೊಡೆದು ಹೋಗ್ತಾರೆ, ಸ್ಕೂಲ್ ವ್ಯಾನೇ ಆಗಿರ್ಲಿ, ಅದಕ್ಕೆ ಯಾರಾದರೂ ಹೊಡೆದು ಹೋದ್ರೆ ಇಮಿಡಿಯೇಟ್ ಆಗಿ ಅದ್ರ ನಂಬರ್ ಬರ್ಕೊಳ್ಳಿ. ನಿಮ್ಮ ನೋಟ್ಬುಕ್ಕಲ್ಲಿ ನಿಮ್ಮ ಪೆನ್ ಅಥವಾ ನೆನಪು ಬೇಗ ಅದನ್ನ ಯಾವುದು ವೆಹಿಕಲ್ ಇದೆ ಅನ್ನೋದನ್ನ ಬರೆದು ಇಮಿಡಿಯೇಟ್ ಆಗಿ 100ಗೆ ಫೋನ್ ಮಾಡಿ ಕಾಲ್ ಕೊಡಿ. ಆ ವೆಹಿಕಲ್ ಯಾರ್ದು ಎಂತ ಅನ್ನೋದನ್ನ ತನಿಖೆ ಮಾಡೋ ಜವಾಬ್ದಾರಿ ನಮ್ದು. ನೀವು ವೆಹಿಕಲ್ ಅನ್ನ ನಂಬರ್ ತಗೊಳ್ಳೋ ಜವಾಬ್ದಾರಿ ನಿಮ್ದು. ಯಾರು ಹೊಡೆದು ಹೋದ್ರು ಅನ್ನೋದನ್ನ ನಾವು ಕಂಡುಹಿಡಿತೀವಿ, ಸರಿನಾ? ಇನ್ನೊಂದು ಫಸ್ಟ್ ಮಕ್ಕಳಿಗೆ ಹೇಳ್ಬೇಕಂದ್ರೆ ಬಾಲ್ಯ ವಿವಾಹದ ಬಗ್ಗೆ ಕೆಲವೊಂದು ಈಗ ನಮ್ಮಲ್ಲೆಲ್ಲ ಪೋಕ್ಸೋ ಕೇಸಸ್ ಎಲ್ಲ ಬರುತ್ತೆ. ವಾಟ್ ಯು ಮೀನ್ ಬೈ ಪೋಕ್ಸೋ ಅಂದ್ರೆ ಏನು, ಯಾಕೆ ಅದನ್ನ ಜಾರಿಗೆ ತಂದ್ರು, ಯಾವ್ದು ವರ್ಷದ ಒಳಗಿನ ಮಕ್ಕಳಿಗೆ ಪೋಕ್ಸೋ ಅನ್ವಯವಾಗುತ್ತೆ, ಇದನ್ನೆಲ್ಲ ನೀವು ಸ್ವಲ್ಪ ಇದ್ರ ಕಡೆ ಲಕ್ಷ್ಯ ಕೊಡಿ. ನಿಮ್ಗೆ ಸೇಫ್ ಟಚ್ ಅನ್ಸೇಫ್ ಟಚ್ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ನಮ್ಗೆ ಯಾರು ಹೇಗೆ ಟಚ್ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಕೆಲವೊಬ್ರು ಎಲ್ಲ ನಮ್ಗೆ ಬೇಕಾಗ್ಲಾರ್ದ ಪಾರ್ಟ್ಗಳಿಗೆ ಟಚ್ ಮಾಡಿ ನಮ್ಗೆ ಇಲ್ಲಿಗ ಏನೇನೋ ಮಾಡ್ತಿರ್ತಾರೆ. ಅಂಥದ್ರಗಳ ಬಗ್ಗೆ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ, ಸ್ವಲ್ಪ ಅಪ್ಪ ಅವನು ಸರಿ ಇಲ್ಲ, ನನ್ನ ಜೊತೆ ಬರ್ತಿದ್ದಾನೆ, ಹೀಗೆಲ್ಲ ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿ. ಅಪ್ಪ ಅಮ್ಮ ಹೇಳಿದ್ರೆ ಅವರಿಂದ ಅವ್ರಿಗೆ ಹೇಳಿದ್ರೆ ಸರಿ ಹೋಗುತ್ತೆ. ಇಲ್ಲ ಅವನು ಪದೇ ಪದೇ ರೋಡ್ ಮೇಲೆ ನಿಂತು ನನಗೆ ಪದೇ ಕಿರಿಕಿರಿ ಕೊಡ್ತಾನೆ, ನಮ್ಮ ಹಿಂದೆ ಹಿಂಬಾಲಿಸ್ತಿದ್ದಾನೆ, ನಮಗೆ ಓಡಾಡಕ್ ಆಗ್ತಿಲ್ಲ ಅನ್ನೋ ಭಯ ನಿಮ್ಗಿದ್ರೆ ಮತ್ತೆ ನೀವು ಪೊಲೀಸ್ಗೆ ಫೋನ್ ಮಾಡಬಹುದು. ಈ ತರ ಇದು ಯಾವುದೋ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಇದ್ದಾನೆ, ಅವನು ನಮ್ಮನ್ನ ಹಿಂಬಾಲಿಸ್ತಿದ್ದಾನೆ, ಸೊ ನೀವು ಬನ್ನಿ ಅಂತ 100ಗೆ ಕಾಲ್ ಕೊಡಿ. ಇಮಿಡಿಯೇಟ್ ಆಗಿ ಪೊಲೀಸರು ಅಲ್ಲಿ ಬರ್ತಾರೆ. ಇನ್ನು ಸ್ಕೂಲ್ ಅಕ್ಕಪಕ್ಕ ಗಾಂಜಾ ಮಾರಾಟ ಮಾಡೋದಂತ ನಿಮಗೆ ಸ್ಕೂಲ್ ಪಕ್ಕ ಮನೆ ಇರೋರು ಇಮಿಡಿಯೇಟ್ ಆಗಿ ಸ್ವಲ್ಪ ನಮಗೆ ಮಾಹಿತಿ ಕೊಡಿ. ಇಲ್ಲೆಲ್ಲ ದೊಡ್ಡವರಿದ್ದಾರೆ, ಎಲ್ಲ ಸದಸ್ಯರಿದ್ದಾರೆ. ಸೊ ಎಲ್ಲೆಲ್ಲಿ ಯಾವ ಸ್ಕೂಲಲ್ಲಿ ಯಾವಾಗ ಏನಾಗುತ್ತೆ, ಅಲ್ಲಿ ಆ ಏರಿಯಾದ ವ್ಯಕ್ತಿಗಳೇ ಅಲ್ಲಿ ಬಂದು ಸೇದತಿರ್ತಾರೆ ಅಥವಾ ಗಾಂಜಾ ಎಲ್ಲ ಹೊಡಿತಿರ್ತಾರೆ. ಸೊ ಅದು ನಿಮಗೆ ಗೊತ್ತಿರುತ್ತೆ ಯಾವ ಏರಿಯಾದ ಹುಡುಗರಿದ್ದಾರೆ, ಎಲ್ಲಿ ಬಂದು ಏನು ಮಾಡ್ತಿದ್ದಾರೆ ಅನ್ನೋದು. ಸೊ ಆ ಟೈಮಿಂಗಲ್ಲಿ ಸ್ವಲ್ಪ ಇನ್ಫಾರ್ಮ್ ಮಾಡಿ ಪೊಲೀಸರಿಗೆ. ಸೊ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲ ನಾವು ರೌಂಡ್ಸಲ್ಲಿ ಇದ್ದೇ ಇರ್ತೀವಿ, ಪ್ರತಿ 2,000 ರೌಂಡ್ಸಲ್ಲಿ ಇರುತ್ತೆ, ಸಿಬ್ಬಂದಿಗಳು ರೌಂಡ್ಸಲ್ಲಿ ಇರ್ತಾರೆ, ಪಾಯಿಂಟ್ ಹಾಕಿರ್ತಾರೆ. ಸೊ ಆ ಪಾಯಿಂಟಲ್ಲಿ ಏನೂ ನಡೀತಿಲ್ಲ, ಆ ಪಾಯಿಂಟಲ್ಲಿ ಏನೂ ನಡೆಯೋದಿಲ್ಲ, ಬಿಕಾಸ್ ಅಲ್ಲಿ ಪೊಲೀಸರು ಇದ್ದಾರೆ ಅನ್ನೋದನ್ನ ಅವ್ರಿಗೆ ಗೊತ್ತಿರುತ್ತೆ. ಸೊ ಎಲ್ಲಿ ಪೊಲೀಸರಿಲ್ಲ, ಯಾವ ಕಡೆ ಇಲ್ಲ ಅಂತ ಅವರು ಕೆಲವೊಂದು ಸಪ್ರೇಟ್ ಪ್ಲೇಸಲ್ಲಿ ಆ ಥರ ಮಾಡ್ತಿರ್ತಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ. ಮತ್ತೆ ನಾವು ಸಪ್ರೇಟಾಗಿ ನಿಮಗೆ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಒಂದು ಅವೇರ್ನೆಸ್ ಕೊಡೋಕ್ಕೆ ಅಂತಲೇ ನಾವು ಸ್ಕೂಲ್ಗೆ ವಿಸಿಟ್ ಮಾಡ್ತೀವಿ. ಸೊ ಆವಾಗ ನಿಮಗೆ ಪ್ರತಿ ಒಂದು ಕಾಯ್ದೆಗಳ ಬಗ್ಗೆ ಸಪ್ರೇಟಾಗಿ ಕ್ಲಾಸ್ ತಗೊಂಡು ನಾವೇ ಹೇಳ್ತೀವಂತೆ. ಇನ್ನು ನಿಮ್ಮ ಪ್ರತಿ ಸ್ಕೂಲಿಗೂ ಎಷ್ಟು ಸ್ಕೂಲ್ಸ್ ಇದ್ದಾವೆ ಅದನ್ನು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಬಂದು ಅವೇರ್ನೆಸ್ಸನ್ನು ಕೊಡ್ತೀವಿ. ಸ್ಕೂಲ್ ಮಕ್ಕಳಿಗೆ 1ನೇ ತರಗತಿ, 5ನೇ ತರಗತಿ ಮತ್ತು 10ನೇ ತರಗತಿಗೆ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ಅಂದರೆ ದೀಪ್ತಿ ಇದೆಯಾ, ಗಂಟಲು ಮಾರಿ, ನಾಯಿ ಕೆಮ್ಮು, ಇದರ ಬಗ್ಗೆ ಧನುರ್ವಾಯು, ಇದರ ಬಗ್ಗೆ ನಾವು ಲಸಿಕೆಗಳನ್ನು ಕೊಡ್ತೇವೆ. ಆದರೆ ಸರ್ಕಾರಿ ಸ್ಕೂಲ್ಗಳು ಇಂಜೆಕ್ಷನ್ ಲಸಿಕೆಗಳನ್ನು ತಗೊಳ್ತಾರೆ. ಆದರೆ ಕೆಲವು ಖಾಸಗಿ ಸ್ಕೂಲ್ಗಳು ಲಸಿಕೆಗಳನ್ನು ತಗೊಳ್ತಾ ಇಲ್ಲ. ಆದರೆ ಈ ವರ್ಷದಿಂದ ಕಂಪಲ್ಸರಿಯಾಗಿ ಎಲ್ಲ ಸ್ಕೂಲ್ಗಳು ಲಸಿಕೆಗಳನ್ನು ತಗೊಳ್ಬೇಕು. ಎಲ್ಲ ಮಕ್ಕಳು ಮಕ್ಕಳೇ. ಆದ್ದರಿಂದ ಇಲ್ಲಿ ಬಂದಿರುವಂಥ ಸ್ಕೂಲ್ ಮಕ್ಕಳಲ್ಲಿ ಯಾವ ಸ್ಕೂಲ್ ಮಕ್ಕಳಿಗೆ ಲಸಿಕೆಯನ್ನು ಕೊಡಲಿಲ್ಲ, ದಯವಿಟ್ಟು ಆ ಮಕ್ಕಳು ನಮ್ಮ ಗಮನಕ್ಕೆ ತನ್ನಿ. ಕೊಟ್ಟಿದ್ದಾರೆ ಎಲ್ಲರಿಗೂ 1ನೇ ತರಗತಿ, 5ನೇ ತರಗತಿ, 10ನೇ ತರಗತಿ ಕೊಟ್ಟಿದ್ರೆ ಒಳ್ಳೆಯದು. ಅವಕಾಶಕ್ಕಾಗಿ ಧನ್ಯವಾದ. ಇಂಪಾರ್ಟೆಂಟ್ ಮಾತ್ರ ನಾನು ಹೇಳ್ತೇನೆ. ಇದರಲ್ಲಿ ಸುರಕ್ಷತೆ ನಮ್ಮ ಆದ್ಯತೆ ಎಂಬ ಇದೊಂದು ಶೀಟ್ ನಿಮಗೆ ಕೊಟ್ಟಿದ್ದೇವೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮಾತ್ರ ನಾನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ತುಂಡಾದ ಅಥವಾ ಇನ್ಸುಲೇಷನ್ ಇಲ್ಲದ ವಿದ್ಯುತ್ ತಂತಿಗಳನ್ನು ಮುಟ್ಟಬೇಡಿ. ನೀವು ಶಾಲೆಗೆ ಬರುವಾಗ ಎಲ್ಲಿಯಾದರೂ ವೈರ್ ತುಂಡಾಗಿ ಬಿದ್ದರೆ ಅಥವಾ ಮನೆಯೊಳಗಡೆ ಸ್ಕಿನ್ ಹೋಗಿದ್ದ ವೈರ್ ಏನಾದರೂ ಇದ್ದರೆ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ತುಂಬ ಅಪಾಯಕಾರಿಯಾಗಿದೆ. ಒಂದು ವೇಳೆ ತುಂಡಾದ ವೈರ್ ಕಂಡ್ರೆ ನೀವು 191ಗೆ ಕರೆ ಮಾಡಲಿಕ್ಕೆ ಯಾರಿಗಾದರೂ ಫೋನ್ ತಗೊಂಡು ಕರೆ ಮಾಡ್ಬೋದು. ಸ್ವಿಚ್ ಬೋರ್ಡ್ಗಳನ್ನು ಮಕ್ಕಳ ಕೈಗೆ ಸಿಗದಂತೆ ಮಾಡಬೇಕು. ಅಂದರೆ ಅದನ್ನು ನಿರ್ದಿಷ್ಟ ಎತ್ತರದಲ್ಲಿ ಅದನ್ನು ಮನೆಯೊಳಗೆ ಅಳವಡಿಸಬೇಕು.
ಟ್ರಾನ್ಸ್ಫಾರ್ಮರ್ಗಳ ಸುತ್ತಲಿನ ತಂತಿ ಬೇಲಿ ಮುಟ್ಟದಿರಿ. ಅಂದರೆ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಇರ್ತದೆ, ಅದನ್ನು ಮುಟ್ಟುವ ಹಾಗೆ ಅದು ಅದರ ಬೇಲಿಯನ್ನು ಮುಟ್ಟುವ ಹಾಗೆ ಮಾಡಬೇಡಿ, ತುಂಬ ಅಪಾಯಕಾರಿಯಾಗಿರುತ್ತದೆ ಅದು. ನೀರು ಕಾಯಿಸಲು ತೆರೆದ ಕಾಯಿಲ್ಗಳನ್ನು ಬಳಸಬೇಡಿ. ಕೆಲವರು ಮನೆಯಲ್ಲಿ ಬಕೆಟ್ ಇಟ್ಟು ಅದರಲ್ಲಿ ಒಂದು ಕಾಯಿಲ್ ಹಾಕಿ ನೀರನ್ನು ಕಾಯಿಸುವ ಕೆಲವರು ಇದ್ದಾರೆ. ಅದು ತುಂಬ ಅಪಾಯಕಾರಿಯಾಗಿರ್ತದೆ. ಅದು ಮುಟ್ಟಿದರೆ ಶಾಕ್ ಬರುವ, ಸ್ವಲ್ಪ ಲೀಕೇಜ್ ಇದ್ರೂ ಕೂಡ ಶಾಕ್ ಬರ್ತದೆ. ಅದರ ಅಂಥ ಕೆಲಸವನ್ನು ತಾವು ಮಾಡಬೇಡಿ. ಎಲೆಕ್ಟ್ರಿಕಲ್ ಉಪಕರಣಗಳ ಸಾಕೆಟ್ಗಳ ಹತ್ತಿರ ಸುಲಭವಾಗಿ ಬೆಂಕಿ ಹತ್ತಿಕೊಳ್ಳುವಂಥ ಸಾಮಗ್ರಿಗಳನ್ನು ಇಡಬೇಡಿ. ಹೀಗೆ ಪ್ಲಗ್ ಪಾಯಿಂಟ್ ಹತ್ತಿರ ಈ ಹತ್ತಿದ ಬಟ್ಟೆ ಮತ್ತು ಪ್ಲಾಸ್ಟಿಕ್ಕನ್ನು ಇಡಬಾರ್ದು. ಯಾಕೆಂದರೆ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಅದಕ್ಕೆ ಬೆಂಕಿ ಹತ್ತಿಕೊಳ್ಳುವ ಸಂಭವ ಇರ್ತದೆ. ವಿದ್ಯುತ್ ಲೈನ್ಗಳ ಮೇಲೆ ಮರದ ಕೊಂಬೆಗಳು ಬಿದ್ದಲ್ಲಿ ತೆಗೆಯಲು ಪ್ರಯತ್ನಿಸಬೇಡಿ. ಆ ಕೂಡಲೇ ಮೆಸ್ಕಾಂ ಕಚೇರಿಗೆ ಫೋನ್ ಮಾಡಿ ತಿಳಿಸುವುದು. ಅಂದರೆ 191ಗೆ ಫೋನ್ ಮಾಡಿ ನೀವು ತಿಳಿಸಬೇಕು. ತಾವೇ ಸೆಲ್ಫ್ ಡಿಸಿಷನ್ ತಗೊಂಡು ಮರದ ಕೊಂಬೆ ತೆಗೆಯಲಿಕ್ಕೆ ಪ್ರಯತ್ನ ಮಾಡಬೇಡಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶ ನೀಡಿ ಧನ್ಯವಾದ. ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಸಭಾಧ್ಯಕ್ಷರು ಶ್ರೀಯುತ ರಾಜೇಶ್ ಉಚ್ಚಿಲ್, ಅಧ್ಯಕ್ಷರು ಸೋಮೇಶ್ವರ ಪುರಸಭೆ ಇವರನ್ನು ಅಧ್ಯಕ್ಷರ ನುಡಿ ಮತ್ತು ಮಾತಿಗಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ನಮ್ಮ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯವರು, ಅದೇ ರೀತಿ ವೇದಿಕೆಯಲ್ಲಿರುವಂಥ ವಿವಿಧ ಇಲಾಖೆಯ ಅಧಿಕಾರಿಗಳೇ, ಮಾನ್ಯ ಪುರಸಭೆಯ ಉಪಾಧ್ಯಕ್ಷರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಆತ್ಮೀಯ ಪುರಸಭೆಯ ಕೌನ್ಸಿಲರ್ಗಳೇ, ಶಿಕ್ಷಕರೇ, ಶಾಲಾ ಮಕ್ಕಳೇ, ಇವತ್ತು ನಾವೊಂದು ಈ ಕಾರ್ಯಕ್ರಮ ಮಾಡಬೇಕಿದ್ರೆ ಈ ಮೊದಲು ಕೂಡ ಗ್ರಾಮ ಪಂಚಾಯತ್ ಇರುವಾಗ ಮಕ್ಕಳ ಗ್ರಾಮ ಸಭೆ ಅಂತ ಹೇಳಿ ಆಗ್ತಾ ಇತ್ತು. ಅದು ಈಗ ಅದಕ್ಕೊಂದು ಹೊಸ ರೂಪು ಬಂದಿದೆ, ಮಕ್ಕಳ ಸಂವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಇದರ ಹಿಂದೆ ಶಿಕ್ಷಕರು, ಆ ಶಿಕ್ಷಣ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳು, ಅದೇ ರೀತಿ ಅಧಿಕಾರಿ ವರ್ಗದವರು ಎಲ್ಲರೂ ಒಟ್ಟಿಗೆ ಸೇರಿದರೆ ಈ ಸಂವಾದ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರ್ತದೆ ಅನ್ನಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಕ್ಕಳ ಪ್ರಶ್ನೆಗಳನ್ನು ಕೇಳುವಾಗ ಅಧಿಕಾರಿಗಳ ಮನಸ್ಸಲ್ಲಿ ಗೊಂದಲ ಇರ್ತದೆ, ದೊಡ್ಡವರು ಕೇಳುವಾಗ ಆ ಗೊಂದಲ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಪುಟಾಣಿ ಮಕ್ಕಳ ಬಾಯಿಂದ ಬರುವಂಥದ್ದು ಆ ಉಳುಕಿಲ್ಲದ ಮಾತುಗಳು, ಅವರಿಗೆ ಯಾವುದೇ ಸಂಕೋಚ ಇರುವುದಿಲ್ಲ. ದೊಡ್ಡವರಿಗೆ ಆದರೆ ನಾನು ಹೀಗೆ ಹೇಳಬೇಕು, ಹೇಗೆ ಹೇಳಬೇಕಂತ ಹೇಳಿ ಒಂದು ಡೌಟ್ಸ್ ಇರ್ತದೆ. ಆದರೂ ಕೂಡ ಕೆಲವು ಪ್ರಶ್ನೆಗಳಿಗೆ ವೇದಿಕೆಯಲ್ಲಿ ಇದ್ದುಕೊಂಡು ಉತ್ತರ ಕೊಡಾದಷ್ಟು ಅರ್ಥಪೂರ್ಣವಾದ ಪ್ರಶ್ನೆಗಳು ಮಕ್ಕಳಲ್ಲಿ ಇರ್ತದೆ ಅಂತೇಳಿ ನನ್ನ ಅನಿಸಿಕೆ. ಇವತ್ತು ನಮ್ಮ ಅಕ್ಕಪಕ್ಕದ ಎಲ್ಲ ಸ್ಕೂಲ್ಗಳು, 13 ಸ್ಕೂಲ್ಗಳಂತೇಳಿ ನಾನು ನೆನೆಸಿದ್ದೇನೆ. ಅಂದರೆ ಎಲ್ಲ ಸ್ಕೂಲ್ಗಳಲ್ಲಿ ಕೂಡ ಈ ಹೆಚ್ಚಿನದ್ದು ಪೊಲೀಸ್ ಇಲಾಖೆಗೆ ಬರ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಮನ್ವಿತ್ ಅಂತೇಳಿ ಹುಡುಗ ಹೇಳಿದ್ರು, ಒಳ್ಳೆ ಪ್ರಶ್ನೆ, ಉಚ್ಚಿಲ ಭಗವತಿ ಶಾಲೆ ಅಂತ ಕಾಣಬೇಕು, ಒಳ್ಳೆ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಕೇಳಬೇಕಿದ್ರು ಕೂಡ ಆ ಧೈರ್ಯ ಬೇಕು. ಯಾಕೆಂತ ಹೇಳಿದ್ರೆ ಈಗಿನ ಕಾಲದಲ್ಲಿ, ಈಗ ಉದಾಹರಣೆ ನಾನೇ ನೆನೆಸಿದ್ರೆ, ಕುಂಪಲ ಪರಿಸರಕ್ಕೆ ನಾನೊಮ್ಮೆ ಹೋಗಿದ್ದೆ. ಹೋಗಿ ಬರುವಾಗ ಒಂದು 10-15 ಹುಡುಗರು ಒಂದು ಮನೆಯಲ್ಲಿ ಕೂತ್ಕೊಂಡಿದ್ರು. ಆಗ ನಾನು ಕೂತ್ಕೊಳ್ಳುವಾಗ ನನಗೆ ಪರಿಚಯದವರು ಆಗಿದ್ರು ಅವರು. ನಾನು ಅವರ ಹತ್ರ ಅಂತ ಹೇಳಿದೆ, ಹಾಯ್ ಅಂತ ಹೇಳಿ ಅವರ ಹತ್ರ ನಾನು ಮಾತಾಡಿಕೊಂಡು ಬಂದೆ. ನಾನು ಕುಂಪಲ ಬೈಪಾಸಿಗೆ ಮುಟ್ಟುವಾಗ ನನಗೆ ಒಂದು ಫೋನ್ ಬಂದಿತ್ತು, ಯಾಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರಾ ಹೀಗೆ ಅಂತೇಳಿ. ಯಾಕೆಂದ್ರೆ ನಾನು ಈಚೆಯಿಂದ ಬರುವಾಗ ಒಂದು ಪೊಲೀಸ್ ಜೀಪ್ ಆಚೆಯಿಂದ ಹೋಗಿತ್ತು. ಯಾಕೆಂದ್ರೆ ಈ ಸಂದರ್ಭ ಹಾಗೆ ಇರ್ತದೆ. ಆದರೂ ಕೂಡ ನಮ್ಮ ಧೈರ್ಯ, ಸಮಾಜಕ್ಕೆ ನಾವೇನಾದರೂ ಕೊಡಬೇಕಿದ್ರೆ ಆ ವಿಷಯವನ್ನ ಯಾವ ಇಲಾಖೆಗೆ ತಿಳಿಸ್ಬೇಕು ಅದನ್ನು ಖಂಡಿತವಾಗಿ ತಿಳಿಸುವಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯದ ಜೊತೆಗೆ ಆ ಪೊಲೀಸ್ ಇಲಾಖೆಯಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗ ಆಗಲಿ, ಯಾರು ಕೂಡ ಆಗಲಿ, ಅದನ್ನು ಹೊರಗಡೆ ಹಾಕುವಂಥದ್ದು ಅದು ಆಗಬಾರ್ದು. ಕೆಲವು ಸಂದರ್ಭ ಆಗಿದೆ, ಮೊದಲೆಲ್ಲ ಆಗ್ತಾ ಇತ್ತು. ಈಗಿನ ಇಲಾಖೆ ಈಗ ಇಲ್ಲಿರುವಂಥದ್ದು ಒಳ್ಳೆ ರೀತಿಯ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅವರಿಗೆ ನಾವು ಆ ಇನ್ಫಾರ್ಮೇಶನ್ ಕೊಡೋದು ಒಳ್ಳೆ ಉತ್ತಮ ಅಂತೇಳಿ ನನ್ನ ಅನಿಸಿಕೆ. ಅದೇ ರೀತಿ ಮೆಸ್ಕಾಂ ಇಲಾಖೆಯವರ ಹತ್ರ ನಾನೊಂದು ಮಕ್ಕಳ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಮಕ್ಕಳು ಹೇಳಿದ್ರು, ಆ ಪರೀಕ್ಷೆಯ ಸಂದರ್ಭದಲ್ಲಿ ಕರೆಂಟ್ ಹೋಗ್ತದೆ, ಆದರೂ ಕೂಡ ಅವರು ಆದಷ್ಟು ಅದನ್ನು ತಿಳ್ಕೊಳ್ತಾರೆ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿ, ಅದೇ ಸಂದರ್ಭದಲ್ಲಿ ಅವರ ಸೋಲಿಗೆ ಏನೋ ಗೊತ್ತಿಲ್ಲ, ಅದೇ ಸಂದರ್ಭದಲ್ಲಿ ಕರೆಂಟ್ ಹೋಗ್ತದೆ.
ಆದರೂ ಕೂಡ ಅದನ್ನು ಸರಿಪಡಿಸ್ತಾರೆ. ಅವರು ಕೂಡ ಮಕ್ಕಳ ಹಿತದೃಷ್ಟಿಯಿಂದ ತುಂಬ ರೀತಿಯಲ್ಲಿ ಸಹಕರಿಸಬೇಕಂತೇಳಿ ನಾನು ಅವ್ರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೆ ಈ ಮಕ್ಕಳ ಸಂವಾದ ವಿಷಯದಲ್ಲಿ ಕೆಲವು ವಿಷಯಗಳು ಬಂತು, 30ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಹೇಳಿದರು. ಆದರೆ ಮೇಲೆ ಕೂತುಕೊಂಡವರು ಹೇಳಿದ್ದು 18 ಉತ್ತರ ಮಾತ್ರ ಅಂತೇಳಿ ನನ್ನ ಅನಿಸಿಕೆ. ಕೆಲವು ಮಕ್ಕಳು ಒಂದನ್ನೊಂದು ಮಾತಾಡುವಾಗ ಅದನ್ನು ಬಿಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿ, ನಮ್ಮ ಮುಖ್ಯಾಧಿಕಾರಿ ಅವರು ನಿಮಗೆ ಹೇಳಿದರು, ನಮ್ಮಿಂದ ಪುರಸಭೆಯಿಂದ ಯಾವುದು ನಿಮಗೆ ಅದನ್ನು ನೀವು ಅಪೇಕ್ಷೆ ಪಡ್ತೀರಾ, ಪ್ರಾಮಾಣಿಕವಾಗಿ ನಾವು ಖಂಡಿತವಾಗಿ ನಾವು ಮಾಡಿಕೊಡ್ತೇವೆ ಅಂತೇಳಿ. ಅದರಲ್ಲಿ ನಾವು ನಮ್ಮ ಕೌನ್ಸಿಲರ್ ಸಭೆಯಲ್ಲಿ ಕೂಡ ನಾವು ಮಾತಾಡಿದ್ದೇವೆ. ಎಲ್ಲರೂ ಕೂಡ ಅದನ್ನು ಒಪ್ಪಿಗೆ ಕೊಟ್ಟಿದ್ದಾರೆ. ಮಕ್ಕಳ ಹಿತದೃಷ್ಟಿಯಿಂದ, ಮಕ್ಕಳು ಮುಂದಕ್ಕೆ ದೇಶದ ಒಂದು ದೊಡ್ಡ ಒಂದು ಸೊತ್ತು, ಅದಕ್ಕೋಸ್ಕರ ಅವರಿಂದ ತಿಳುವಳಿಕೆಯನ್ನು ನಾವು ತೆಗೆದುಕೊಂಡು ಮುಂದಕ್ಕೆ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡಬೇಕು. ಮತ್ತು ಕಸ ವಿಲೇವಾರಿ ಬಗ್ಗೆ ಅವರು ಹೇಳಿದರು, ಮಕ್ಕಳು ಕಸದ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಹೇಳಿದರು. ನಾನು ಹೆಚ್ಚಿನ ಪ್ರಶ್ನೆಗಳನ್ನು, ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಮಧ್ಯಾಹ್ನದ ಸಮಯ, ಊಟದ ಸಮಯ, ಶಾಲೆಯ ಟೈಮ್, ಅದಕ್ಕೋಸ್ಕರ ಅದನ್ನು ಚುಟುಕಾಗಿ ನಿಮ್ಮಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ನೀವು ಇಲ್ಲಿ ಸೇರಿಕೊಂಡು ಎಲ್ಲ ಪ್ರಶ್ನೆಗಳನ್ನು ಕೇಳಿದಿರಿ, ಅದರೊಟ್ಟಿಗೆ ಶಿಕ್ಷಕರು ಕೂಡ ಇದ್ದೀರಿ. ಆದರೂ ಕೂಡ ಆಗ ಹೇಳಿದ್ರು, ಯಾಕಂದರೆ ಶಿಕ್ಷಕರು ಮಕ್ಕಳಿಗೆ ಕೆಲವನ್ನು ಹೇಳಿಕೊಂಡು ಇಲ್ಲಿ ಪ್ರಶ್ನೆಯನ್ನು ಕೇಳಬೇಕು ಅಂತೇಳಿ. ನನ್ನೊಂದು ಅಭಿಪ್ರಾಯದ ಬಗ್ಗೆ ನಾನು ಹೇಳೋದಂತ ಹೇಳಿದ್ರೆ, ಈ ಸಂವಾದ ಪ್ರಶ್ನೆಗಳಲ್ಲಿ ಶಿಕ್ಷಕರಾಗಲಿ ಹೆತ್ತವರಾಗಲಿ ಯಾರು ಕೂಡ ಮಕ್ಕಳಲ್ಲಿ ಹೇಳಬಾರ್ದು. ಮಕ್ಕಳ ಭಾವನೆಗೆ ಯಾವುದು ಬರ್ತದ ಅದನ್ನು ಅವರು ಸಂವಾದ ಪ್ರಶ್ನೆಯಲ್ಲಿ ಕೇಳಬೇಕಂತೇಳಿ. ಯಾಕೆಂತ ಹೇಳಿದ್ರೆ ಮಕ್ಕಳು ಅವರ ಸೂಕ್ಷ್ಮತೆಯನ್ನು ತಗೊಂಡು ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆಗಿರ್ತದೆ. ನಾವು ಹೇಳಿಕೊಂಡು ಹೇಳಿದ್ರೆ ಅವರಿಗೂ ಕೂಡ ಕನ್ಫ್ಯೂಸ್. ಯಾಕಂದ್ರೆ ನಾನು ಒಂದೆರಡು ಪ್ರಶ್ನೆಗಳನ್ನ ಹೇಳುವಾಗ ನೋಡಿದೆ, ಅದು ತಪ್ಪಂತ ಹೇಳುವುದಲ್ಲ. ಅವರು ಪ್ರಶ್ನೆ ಕೇಳುವಾಗ ಸ್ವಲ್ಪ ಈ ಕಡೆ ನೋಡ್ತಾರೆ ಟೀಚರನ್ನು, ಅವರನ್ನು. ಅದು ಆಗಬಾರ್ದು, ಅವರ ಮನಸ್ಸಿನಿಂದ ಬರಬೇಕು. ಈಗ ನಾವು ಕೂಡ ಮೊದಲು ಅದನ್ನೇ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಮಗೆ ಕೂಡ ಮಾತಾಡಲಿಕ್ಕೆ ಗೊತ್ತಿಲ್ಲ, ಮಾತಾಡುವಾಗ ಆ ಕಡೆ ಈ ಕಡೆ ನೋಡೋದು ಅದಲ್ಲ. ಮಕ್ಕಳಿಗೆ ಶಿಕ್ಷಕರೇ ಹೆತ್ತವರು. ಯಾಕೆಂತೇಳಿ ನನ್ನ ಅನಿಸಿಕೆ, ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಹೆತ್ತವರು ಎಷ್ಟು ಪ್ರಯತ್ನ ಪಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಲಿಸಲಿಕ್ಕೆ ಶಿಕ್ಷಕರು ಪ್ರಯತ್ನ ಪಡ್ತಾರೆ. ಅದನ್ನು ಅನಿಸಿಕೊಂಡು ಅವರೇ ನಮ್ಮಲ್ಲಿ ಕೇಳುವಂಥ ಪ್ರಶ್ನೆಗಳು ಆಗಬೇಕು. ಮತ್ತು ಕೆಲವು ಪ್ರಶ್ನೆಗಳು, ಹೆಚ್ಚಿನ ಪ್ರಶ್ನೆಗಳು ಕುಂಪಲ ಶಾಲೆ, ಅಜ್ಜಿನಡ್ಕ ಶಾಲೆ, ಅದೇ ರೀತಿ ಜಾಯ್ಲ್ಯಾಂಡ್ ಶಾಲೆ, ಪರಿಜ್ಞಾನ, ಎಲ್ಲ ರೀತಿಯ ಕೆಲವು ಶಾಲೆಗಳನ್ನು ಬಿಟ್ಟಿರ್ಬೋದು. ಆದರೂ ಕೂಡ ಎಲ್ಲ ಶಾಲೆಯ ಮಕ್ಕಳು ಕೂಡ ಒಳ್ಳೆಯ ಪ್ರಶ್ನೆಗಳನ್ನು ಹಾಕಿದ್ದೀರಿ. ಇನ್ನು ಮುಂದಕ್ಕೆ ಈ ಅಧಿಕಾರಿಗಳೊಂದಿಗೆ ನೀವು ಮಾತಾಡ್ತಾ ಇದ್ದೀರಿ. ಮೊನ್ನೆ ತಾನೇ ಆನ್ಲೈನಲ್ಲಿ ನಮ್ಮ ದೇಶದ ಪ್ರಧಾನಿಯವರು ನರೇಂದ್ರ ಮೋದಿ ಅವರ ಸಂವಾದವನ್ನು ಕಾರ್ಯಕ್ರಮವನ್ನು ನೀವು ನೋಡಿರ್ಬೋದು. ಅದೇ ರೀತಿಯಲ್ಲಿ ಇನ್ನು ಮುಂದೆ ಕೂಡ ನೀವು ಉನ್ನತ ಮಟ್ಟಕ್ಕೆ ಹೋಗಬೇಕಿದ್ರೆ ಕೆಲವು ಪ್ರಶ್ನೆಗಳನ್ನು ವೇದಿಕೆಯಲ್ಲಿ ಇರುವ ಹತ್ರ ಕೇಳಬೇಕು. ಈಗ ನಾವು ಕೂಡ ನಮಗೆ ಕೂಡ ಆಸೆ ಇರುವಂಥದ್ದಲ್ಲಿ ಅಂದರೆ ನಾವು ಅಲ್ಲಿ ಕೂತ್ಕೊಂಡು ವೇದಿಕೆಯಲ್ಲಿ ಇರುವ ಹತ್ರ ಕೇಳಬೇಕಂತ ಆಸೆ ಇದೆ. ಆಗ ಏನು ಮಾಡೋದು, ನಿಮ್ಮೆಲ್ಲ ಸಹಕಾರದಿಂದ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೇವೆ. ಇದು ಇಲ್ಲಿ ಕೂತ್ಕೊಂಡ್ರೆ ಕಷ್ಟ, ಅಲ್ಲಿ ಕೂತ್ಕೊಂಡ್ರೆ ಸುಲಭ ಅಂತೇಳಿ ನನ್ನ ಅನಿಸಿಕೆಯನ್ನು ಹೇಳ್ತಾ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಜೈ ಹಿಂದ್. ಕೊನೆಯ ಹಂತದಲ್ಲಿದ್ದೇವೆ. ಇದಕ್ಕೆ ಮುಂಚಿತವಾಗಿ ಒಂದು ಸೂಚನೆ. ಈಗ ಧನ್ಯವಾದ ಕಾರ್ಯಕ್ರಮ ಆದ ನಂತರ ಊಟ ಇದೆ. ಊಟದ ನಂತರ ನಮ್ಮ ಮೂವಿ ಅರ್ಧದಲ್ಲಿ ಏನು ನಾವು ಮೂವಿ ನೋಡ್ತಾ ಇದ್ದೇವೆ ಬೆಳಿಗ್ಗೆ, ಅದು ಕಂಟಿನ್ಯೂ ಆಗ್ತದೆ. ಸೊ ಅದನ್ನು ಪೂರ್ತಿಯಾಗಿ ನೋಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ಧನ್ಯವಾದ ಕಾರ್ಯಕ್ರಮ ಸೋಮೇಶ್ವರ ಪಟ್ಟಣ ಪಂಚಾಯತಿ ನೇತೃತ್ವದಲ್ಲಿ ಮಕ್ಕಳ ಮಾಸೋತ್ಸವ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ, ಪಡಿ ಮಂಗಳೂರು, ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ತಾಲೂಕು ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಇವರುಗಳ ಸಹಕಾರದೊಂದಿಗೆ ಇಂದು ಇಲ್ಲಿ ಅಧಿಕಾರಿಗಳೊಂದಿಗೆ ಮಕ್ಕಳ ಮುಖಾಮುಖಿ ಸಂವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಡಲು ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷರಾಗಿ ಮತ್ತು ಉದ್ಘಾಟಕರಾಗಿದ್ದಂತಹ ಶ್ರೀಯುತ ರಾಜೇಶ್ ಎ ಉಚ್ಚಿ ಅಧ್ಯಕ್ಷರು, ಸೋಮೇಶ್ವರ ಪುರಸಭೆ ಇವರನ್ನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀಮತಿ ವಾಣಿ ವಿ ಆಳ್ವ ಮುಖ್ಯಾಧಿಕಾರಿ ಸೋಮೇಶ್ವರ ಪುರಸಭೆ ಇವರಿಗೂ ಕೂಡ ಧನ್ಯವಾದಗಳು ಮೇಡಮ್. ಅದೇ ರೀತಿ ಶ್ರೀಮತಿ ಸುಶೀಲಾ ನಾಯಕ್ ಉಪಾಧ್ಯಕ್ಷರು ಸೋಮೇಶ್ವರ ಇವರಿಗೂ ಕೂಡ ಧನ್ಯವಾದಗಳು. ಶ್ರೀ ಪ್ರವೀಣ್ ಕೊಟ್ಟಾರಿ ಸಹಾಯಕ ಇಂಜಿನಿಯರ್ ಮೆಸ್ಕಾಂ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ
ಶ್ರೀಯುತ ಸುರೇಶ್ ಶೆಟ್ಟಿ, ಮಕ್ಕಳ ಮಾಸೋತ್ಸವ ಸಮಿತಿ ಅಧ್ಯಕ್ಷರು, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ KE ಲಲಿತಾ ಮೇಡಮ್, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ, ಇವರಿಗೂ ಕೂಡ ಧನ್ಯವಾದಗಳು ಮೇಡಮ್. ಅದೇ ರೀತಿ ಶ್ರೀಮತಿ ವೀಣಾ ಡೇಸಾ, CRP ಶಿಕ್ಷಣ ಇಲಾಖೆ, ಇವರಿಗೂ ಕೂಡ ಧನ್ಯವಾದಗಳು ಮೇಡಮ್. ಅದೇ ರೀತಿ ಶ್ರೀ ರೇಖಾ R, ಪ್ರೊಬೇಷನರಿ, PSI ಉಳ್ಳಾಲ ಪೊಲೀಸ್ ಠಾಣೆ, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಶ್ರೀಮತಿ ಸುರೇಖಾ DCPU ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಇಲ್ಲಿನ ಆನಂದಾಶ್ರಮ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರು ಇವರು ಶ್ರೀ ಗುರುಮೂರ್ತಿ P, ಇವರಿಗೂ ಕೂಡ ಆತ್ಮೀಯವಾಗಿ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ, ಈಗಾಗಲೇ ಹೇಳಿದಂತೆ ಎಲ್ಲ ಶಾಲೆಯ, ಅಂದರೆ ರಹಮಾನಿಯಾ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ, ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆ, ಆನಂದಾಶ್ರಮ ಪ್ರೌಢಶಾಲೆ, ಪರಿಜ್ಞಾನ ವಿದ್ಯಾಲಯ ಪ್ರಾಥಮಿಕ ಶಾಲೆ, ಅನುದಾನಿತ ಸ್ಟೆಲ್ಲಾ ಮೇರಿಸ್ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರ, ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ, ಸಂತ ಜೋಸೆಫರ ಜಾಯ್ಲ್ಯಾಂಡ್ ಶಾಲೆ ಕೊಲ್ಯ, ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಕುಂಪಲ, ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ, ರಮಾನಂದಾಶ್ರಮ ಶಾಲೆ ಕೊಲ್ಯ ಸೇರಿದಂತೆ ಇನ್ಯಾವುದಾದರೂ ಶಾಲೆ ಬಿಡಲಿಲ್ಲಲ್ಲ. ಸೊ ಎಲ್ಲ ಶಾಲೆಯ ಶಿಕ್ಷಕರಿಗೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಧನ್ಯವಾದಗಳು. ಅದರ ಜೊತೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿದಂತಹ ಈ ಸ್ಥಳೀಯ ಎಲ್ಲ ಕೌನ್ಸಿಲರ್ಗಳು, ನಿಜವಾಗಿ ಅವರು ಈ ಏರಿಯಾದ ನರನಾಡಿಯನ್ನು ಚೆನ್ನಾಗಿ ಬಲ್ಲವರು, ಅವರು ಕೂಡ ನಮ್ಮ ಜೊತೆ ಸಂವಾದದಲ್ಲಿ ಸೇರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು.